ನಮಸ್ಕಾರ. ಆಧ್ಯಾತ್ಮಿಕ ಪ್ರಶ್ನೋತ್ತರ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು ವಿಚಾರ ಇದೆ, ಒಂದು ನಂಬಿಕೆ ಇದೆ. ಕಣ್ಣಿಗೆ ಕಾಣುವುದು ಮಾತ್ರ ಸತ್ಯ ಎನ್ನುವಂತಹ ಒಂದು ಕಲ್ಪನೆ ಇದೆ. ಆದರೆ ವಾಸ್ತವವಾಗಿ ಕಣ್ಣಿಗೆ ಕಾಣುವುದು ಎಲ್ಲವೂ ಸತ್ಯವೇ ಆಗಿರಬೇಕಾಗಿಲ್ಲ, ಅಥವಾ ಕಣ್ಣಿಗೆ ಕಾಣದ ಇರುವಂತಹದ್ದು ಇಲ್ಲ ಅಥವಾ ಸುಳ್ಳು ಎನ್ನುವಂತಹ ಅರ್ಥವೂ ಅಲ್ಲ. ನಮ್ಮ ಆಳವಾದಂತಹ ಜ್ಞಾನದಿಂದ, ಧೀಶಕ್ತಿಯಿಂದ, ತಪಶಕ್ತಿಯಿಂದ ಕಣ್ಣಿಗೆ ಕಾಣಿಸದೇ ಇರುವುದನ್ನು ಕೂಡ ಕಾಣುವುದಕ್ಕೆ ಸಾಧ್ಯ ಎನ್ನುವುದನ್ನು ನಮ್ಮ ಪೂರ್ವ ಹಿರಿಯರು ನಮಗೆ ನಿರ್ವಹಿಸಿಕೊಟ್ಟಿದ್ದಾರೆ. ಇನ್ನು ಕೆಲವರಲ್ಲಿ ಒಂದು ಪ್ರಶ್ನೆ ಇದೆ, ವೈಜ್ಞಾನಿಕವಾಗಿ ಶ್ರುತಗೊಂಡರೆ ಮಾತ್ರ ಅದನ್ನು ಸತ್ಯ ಎನ್ನುವಂತಹ ನಂಬುವಂತಹ ಒಂದು ಜಾಯಮಾನ. ಆದರೆ ಅಲ್ಲಿ ಕೂಡ ನಾವು ಗಮನಿಸಬೇಕು, ಎಲ್ಲವೂ ನಮ್ಮ ಸಾಮಾನ್ಯ ಮತಿಗೆ, ಸಾಮಾನ್ಯ ದೃಷ್ಟಿಗೆ ಗೋಚರವಾಗುವುದಿಲ್ಲ. ಇನ್ನು ಬ್ರಹ್ಮಾಂಡವನ್ನೇ ನಾವು ಗಮನಿಸಿದಾಗ ನಮಗೆ ಆಕಾಶವನ್ನು ನೋಡುವಾಗ ಸೂರ್ಯ, ಚಂದ್ರ, ಒಂದಷ್ಟು ಚುಕ್ಕಿ ತಾರೆಗಳು ಕಾಣಬಹುದು. ಆದರೆ ಅದರ ಆಚೆಗೆ ಕೋಟ್ಯಂತರ ಮಿಲಿಯಾಂತರ ಆಕಾಶ ಕಾಯಗಳಿದೆ ಮತ್ತು ಅದರ ಗ್ರಹ ಪಲ್ಲಟ, ಗತಿ ಪಲ್ಲಟಗಳು ನಮಗೆ ಸಾಮಾನ್ಯವಾದಂತಹ ದೃಷ್ಟಿಗೆ ಅದು ಗೋಚರವಾಗುವುದಿಲ್ಲ. ಅದೇ ರೀತಿ ಆಧ್ಯಾತ್ಮಿಕ ಪ್ರಪಂಚದ ಸತ್ಯವನ್ನು, ಸತ್ವವನ್ನು ಹುಡುಕುವುದಕ್ಕೆ ಕೂಡ ನಮ್ಮ ಒಳಗೆ ಅಂತರ್ದೃಷ್ಟಿ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಆಳವಾದಂತಹ ತಪಸ್ಸು ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಧ್ಯಾನ ಇದ್ದರೆ ಮಾತ್ರ ಸಾಧ್ಯ ಆಗ್ತದೆ. ಅಲ್ಲಿ ಕೂಡ ಸಾಕಷ್ಟು ಅಗಾಧವಾದಂತಹ ಜ್ಞಾನ ಇದೆ, ನಿಗೂಢವಾದಂತಹ ಸತ್ಯಗಳಿದೆ. ಇದನ್ನು ಹುಡುಕುವಂತಹ, ಆ ಸತ್ಯ ಶೋಧನೆಯನ್ನು ಮಾಡುವಂತಹ ಪ್ರಯತ್ನಗಳು ಇಂದು ನಿನ್ನೆಯದಲ್ಲ. ಶತಮಾನ ಸಹಸ್ರಮಾನಗಳು ಮಾತ್ರ ಅಲ್ಲ, ಯುಗಾಂತರಗಳು, ಕಲ್ಪ ಮನ್ವಂತರಗಳಿಂದಲೂ ಆ ಒಂದು ಪ್ರಯತ್ನ ನಿರಂತರವಾಗಿ ಸಾಗುತ್ತಲೇ ಬಂದಿದೆ. ಆದರೂ ಕೂಡ ಇವತ್ತಿಗೂ ಸಂಪೂರ್ಣವಾದಂತಹ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮದಾಗಿಸಿಕೊಳ್ಳುವುದು ನಮಗೆ ಸಾಧ್ಯ ಆಗಿಲ್ಲ. ಆ ಪ್ರಯತ್ನಗಳು ಇನ್ನೂ ಕೂಡ ಮುಂದುವರಿತಲಿದೆ. ಇವತ್ತು ನಾನು ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಟಿವಿ ಪ್ರಸ್ತುತಪಡಿಸುತ್ತದೆ ನೂತನ ಒಂದು ಕಾರ್ಯಕ್ರಮ, ಆಧ್ಯಾತ್ಮಿಕ ಪ್ರಶ್ನೋತ್ತರ. ಈ ಒಂದು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕಂಡುಕೊಳ್ಬಹುದು. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಈ ಪ್ರಶ್ನೆಗಳಿಗೆ, ಅಂದರೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವುದಕ್ಕೆ ಕಣ್ಣಿನ ತಜ್ಞರು, ಸ್ವತಃ ವೈದ್ಯಕೀಯ ವಿಜ್ಞಾನದ ಮೂಲಕ ಕಣ್ಣಿನ ಚಿಕಿತ್ಸೆಯನ್ನು ಮಾಡಬಲ್ಲವರು, ಅದೇ ರೀತಿ ಅಂತರ್ದೃಷ್ಟಿಯ ಮೂಲಕ ಆಧ್ಯಾತ್ಮದ ಆಗು ಹೋಗುಗಳನ್ನು, ಅದರ ಒಂದು ಅಧ್ಯಯನವನ್ನು ಮಾಡಿ ಸಾಕಷ್ಟು ಜ್ಞಾನವನ್ನು ಸಂಪಾದಿಸಿಕೊಂಡಿರುವಂತಹ ಡಾಕ್ಟರ್ ಎ ನಿತ್ಯಾನಂದ ಶೆಟ್ಟಿ, ಶಿಮಂತೂರು ಮಜಲಗುತ್ತಿನ ಡಾಕ್ಟರ್ ಎ ನಿತ್ಯಾನಂದ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಕಣ್ಣಿನ ತಜ್ಞರು ಆಗಿರುವಂತಹ, ಆಧ್ಯಾತ್ಮಿಕ ವಿಚಾರಗಳನ್ನು ಕೂಡ ಪಡೆದಿರುವಂತಹ ಶ್ರೀಯುತ ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿಯವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ವೀಕ್ಷಕರು, ಇದು ನೇರ ಪ್ರಸಾರ ಕಾರ್ಯಕ್ರಮ, ಹಾಗಾಗಿ ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ಕಂಡುಕೊಳ್ಳಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಮೂಡ್ತಾ ಇದೆ, ಟಿವಿ ಪರದೆಯಲ್ಲಿ ಮೂಡಿ ಬರ್ತಾ ಇದೆ, 63 62 39 40 10. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿದ್ದಲ್ಲಿ ಅದಕ್ಕೆ ನೇರವಾದಂಥ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ. ನೇರವಾಗಿ ಒಂದು ಪ್ರಶ್ನೆ. ಸಾಮಾನ್ಯವಾಗಿ ಇವತ್ತು ದೇವರನ್ನು ನಂಬದ ಅಥವಾ ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಒಲವನ್ನು ತೋರದಂಥ ಒಂದು ಜನವರ್ಗ ಇದೆ. ಅದು ಬಹಳ ಕಾಲದಿಂದಲೂ ಇತ್ತು. ಅವರು ಕೊಡುವಂಥ ಒಂದು ವಿಚಾರ ಅಂದರೆ, ವೈಜ್ಞಾನಿಕವಾಗಿ ಯಾವುದು ನಮಗೆ ಶ್ರುತವಾಗುವುದಿಲ್ವೋ ಅಥವಾ ನಮ್ಮ ಸಮೀಕರಣಗಳಿಗೆ ಅಥವಾ ಏನು ಪ್ರಯೋಗಗಳಿಗೆ ಸಿಗುವುದಿಲ್ವೋ ಅದನ್ನು ನಂಬುವುದಿಲ್ಲ. ನೀವು ವೈದ್ಯ ವಿಜ್ಞಾನವನ್ನು ಕಲಿತವರು, ಆಧ್ಯಾತ್ಮದ ಬಗ್ಗೆ ಹೇಗೆ ಮತ್ತು ಯಾಕೆ ಒಲವನ್ನು ಸಂಪಾದಿಸಿಕೊಂಡ್ರು? ಒಲವಂದರೆ ಒಂದು ಪ್ರಶ್ನೆ ನನಗೆ ಸಣ್ಣ ವಯಸ್ಸಿನಲ್ಲೇ ಉಂಟಾಯಿತು. ಹುಟ್ಟಿದವ ಸಾವಿದಾದರೆ ಮತ್ತೆ ಹುಟ್ಟಬೇಕು ಯಾಕೆ? ಅವಶ್ಯಕತೆ ಇಲ್ಲಲ್ಲ. ಖಂಡಿತ ಹೌದು. ಹಾಗಾದರೆ ಈ ಹುಟ್ಟಿಗೆ, ಈ ಜೀವನಕ್ಕೆ ಏನೋ ಒಂದು ಗುರಿ ಅಂತ ಇರಬೇಕು, ಏನೋ ಒಂದು ಪರ್ಪಸ್ ಅಂತ ಇರಬೇಕು. ಹಾಗೆ ನನ್ನ ಚಿಂತನೆ ಆ ಡೈರೆಕ್ಷನ್ಲಿ ಸಾಗಿತು. ಇದರ ಪರ್ಪಸ್ ಏನು ಅಂತೇಳಿ ಆ ಶೋಧನೆ, ಅದು ಶೋಧನೆ ಮುಂದುವರಿತಾ ಅದು ಇಲ್ಲಿ ಮುಗಿಯಿತು. ಸತ್ಯವನ್ನು ತಿಳಿಯುವುದೇ ಸತ್ಯ ಶೋಧನೆಯೇ ಜೀವನದ ಗುರಿ ಅಂತ. ಸತ್ಯ ಶೋಧನೆ ಅಂದರೆ ಏನು? ಯಾವುದು ಸತ್ಯ? ಯಾವುದರ ಹುಡುಕಾಟ ಇದು? ಸತ್ಯ ಅಂದರೆ ಮೂರು ಕಾಲದಲ್ಲಿ, ಭೂತ, ಭವಿಷ್ಯತ್, ವರ್ತಮಾನ ಕಾಲದಲ್ಲಿ ಯಾವುದು ಚೇಂಜ್ ಆಗುವುದಿಲ್ಲೋ, ಯಾವುದು ಸದಾ ಇದ್ದೇ ಇರ್ತದೋ ಅದು ಸತ್ಯ. ಇನ್ನೊಂದು ಸತ್ಯ ಇದೆ, ನಾವು ಕೋರ್ಟಲ್ಲಿ ಹೇಳ್ತೀವಿ, ಆ ಸತ್ಯ ಇದು, ಈ ಸತ್ಯ ಮಿಕ್ಸ್ ಮಾಡಬೇಡಿ. ಸತ್ಯ ಅಂದ್ರೆ ಯಾವತ್ತು ಬದಲಾವಣೆ ಆಗದ ಒಂದು ತತ್ವ, ಅದು ವಸ್ತು ಅಲ್ಲ, ತತ್ವ. ವಸ್ತು ಅಂದ್ರೆ ಆಬ್ಜೆಕ್ಟ್, ತತ್ವ ಅಂದ್ರೆ ಚೇತನ. ಹಾಗೆ ಆ ಚೇತನದ ಹುಡುಕಾಟ. ಸರಿ, ಈಗ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿಚಾರಗಳಿಗೆ ಬರುವಾಗ ಒಬ್ಬ ವ್ಯಕ್ತಿಯ ಅಥವಾ ಮನುಷ್ಯನ ಸೃಷ್ಟಿಯ ಹಿಂದೆ ಪ್ರಮುಖವಾಗಿ 3 ಕಾರಣಗಳಿರ್ತವೆ ಅಂತೆ. ಕಾರ್ಯ, ಕಾರಣ ಮತ್ತು ಕರ್ತ.
ಪ್ರತಿಯೊಂದು ಜೀವಿಯ ಸೃಷ್ಟಿ ಕೂಡ ಅದಕ್ಕೊಂದು ನಿರ್ದಿಷ್ಟವಾದಂಥ ಕಾರಣ ಇದ್ದೇ ಇರ್ತದೆ. ಯಾಕೆಂದರೆ ಅದು ಪರಮಾತ್ಮನ ಸೃಷ್ಟಿ. ನಂಬುವವರ ದೃಷ್ಟಿಯಲ್ಲಿ ಹೇಳೋದಾದರೆ ಪರಮಾತ್ಮನ ಸೃಷ್ಟಿ ಅದು ಅಪ್ರಯೋಜಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅದನ್ನು ತಿಳಿದುಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು. ಆ 3 ಕಾರಣಗಳ ಬಗ್ಗೆ ನಿಮ್ಮ ಆಧ್ಯಾತ್ಮ ಪ್ರಪಂಚ ಏನು ಹೇಳ್ತದೆ? ಕಾರ್ಯ, ಕಾರಣ, ಕರ್ತ. ಈಗ ನಾವು ಕಾರಣಗಳನ್ನು 2 ಮುಖ್ಯ ಭಾಗಗಳಾಗಿ ಡಿವೈಡ್ ಮಾಡ್ಬೋದು. ಒಂದು ಸಾಧಾರಣ ಕಾರಣ, ಇನ್ನೊಂದು ಅಸಾಧಾರಣ ಕಾರಣ ಅಂತೇಳಿ. ಸಾಧಾರಣ ಕಾರಣ ಅಂದರೆ ಯಾವುದೇ ಒಂದು ಕಾರ್ಯ ಘಟಿಸಬೇಕಿದ್ರೆ ಒಂದು ಸ್ಪೇಸ್ ಬೇಕು. ಹೌದು, ಆಕಾಶ ಸ್ಪೇಸ್ ಬೇಕು. ಆಮೇಲೆ ಒಂದು ಟೈಮ್ ಬೇಕು, ಮತ್ತೊಂದು ದಿಕ್ಕು ಬೇಕು. ಯಾವುದೇ ಘಟನೆ ಇದು 3ರ ಒಳಗೆ ಬರ್ತದೆ ಅದು. ಓಕೆ, ಇದಕ್ಕೆ ಸಾಧಾರಣ ಕಾರಣ ಅಂತ ಹೇಳ್ತಾರೆ. ಯಾವುದೇ ಕ್ರಿಯೆಗೂ ಇದು ಬೇಕೇ ಬೇಕು, ಇದಿಲ್ಲದಿದ್ರೆ ನಡೆಯುವುದಿಲ್ಲ. ಇನ್ನೊಂದು ಅಸಾಧಾರಣ ಕಾರಣ ಅಂತ ಬರ್ತದೆ, ಸ್ಪೆಷಲ್ ಕಾರಣಗಳು. ಹೌದು, ಅದನ್ನು ನಾವು 3 ಭಾಗವಾಗಿ ಡಿವೈಡ್ ಮಾಡಬಹುದು. ಒಂದು ಉಪಾದಾನ ಕಾರಣ, ಇನ್ನೊಂದು ನಿಮಿತ್ತ ಕಾರಣ, ಇನ್ನೊಂದು ಅನ್ಯತಾ ಸಿದ್ಧಿ ಅಂತ ಹೇಳಿ. ಈಗ ಇದಕ್ಕೆ ಒಂದು ಉದಾಹರಣೆ ಕೊಟ್ಟು ನಿಮಗೆ ಖಂಡಿತ ಖಂಡಿತ ಸ್ಪಷ್ಟಪಡಿಸೋಣ. ಉದಾಹರಣೆಗೆ ಒಬ್ಬ ಕುಂಬಾರ ಇದ್ದಾನೆ ಅಂತ ತಿಳ್ಕೊಳ್ಳಿ, ಪಾಟ್ ಮೇಕರ್. ಹೌದು, ಮಣ್ಣಿನ ಮಡಕೆಗಳನ್ನು ಮಾಡುವಂತಹ ಕುಶಲಕರ್ಮಿ. ಹೌದು, ಮಣ್ಣು ಇದೆ. ಸೊ ಈ ಮಣ್ಣು ಇದೆಯಲ್ಲ, ಮಣ್ಣು ಹೋಗಿ ಮಡಿಕೆ ಆಗ್ತದೆ. ಸೊ ಮಡಿಕೆಯಲ್ಲಿ ಆ ಮಣ್ಣು ಇರ್ತದೆ. ಹೌದು, ಸೊ ಅದು ಉಪಾದಾನ ಕಾರಣ. ಸರಿ. ಇನ್ನೊಂದು, ಆ ಮಣ್ಣು ತನ್ನಷ್ಟಕ್ಕೆ ತಾನೇ ಹೋಗಿ ಮಡಿಕೆ ಆಗುದಿಲ್ಲ, ಅದನ್ನು ಮಾಡುವವರೊಬ್ಬರು ಬೇಕಿರ್ತಾರೆ, ಕುಂಬಾರ ಬೇಕು. ಕುಂಬಾರ ನಿಮಿತ್ತ ಕಾರಣ. ಬಟ್ ಮಡಿಕೆ ಆದ್ಮೇಲೆ ಕುಂಬಾರ ಅದರೊಳಗೆ ಇರುವುದಿಲ್ಲ, ಅವ ಹೊರಗೆ ಇರ್ತಾನೆ. ಹೌದು ತಾನೆ? ಆತನ ಶ್ರಮ ಇದೆ, ಬಟ್ ಅವ ಮಾಡ್ತಾನೆ. ಹೌದು, ಬಟ್ ಅದರ ಒಳಗೆ ಅವನು ಪ್ರವೇಶಿಸಿಲ್ಲ. ಇದಕ್ಕೆ ನಿಮಿತ್ತ ಕಾರಣ ಅಂತ ಹೇಳ್ತಾರೆ. ಇನ್ನೊಂದು ಅನ್ಯತಾ ಸಿದ್ಧಿ. ಅನ್ಯತಾ ಸಿದ್ಧಿ ಅಂದ್ರೆ ಅದರ್ ಫ್ಯಾಕ್ಟರ್ಸ್. ಫಾರ್ ಎಕ್ಸಾಂಪಲ್, ಕುಂಬಾರನ ಹೆಂಡತಿ, ಅವಳು ಬ್ರೇಕ್ಫಾಸ್ಟ್ ಫುಡ್ ಎಲ್ಲ ರೆಡಿ ಮಾಡಿದ್ರೆ ಇವೇನು ಕೆಲಸ ಮಾಡ್ತಾನೆ? ಖಂಡಿತ. ಅವಳು ಮಣ್ಣು ಹದ ಮಾಡ್ಲಿಕ್ಕೆ ಅವಳು ನೀರು ತಂದು ಹಾಕ್ಬೇಕು. ಹೌದು ತಾನೆ? ಪ್ರತಿಯೊಂದು ಕೆಲಸದಲ್ಲೂ ಸಹಕಾರ ಬೇಕು. ಮತ್ತೆ ಕತ್ತೆ ಮಣ್ಣು ಹೊರಲಿಕ್ಕೆ ಗದ್ದೆಯಿಂದ, ಇಂಥವುದೆಲ್ಲ, ಅಥವಾ ಎತ್ತು. ಇದಕ್ಕೆ ಅನ್ಯತಾ ಸಿದ್ಧಿ ಅಂತ ಹೇಳ್ತಾರೆ. ಈ ರೀತಿ 3 ಕಾರಣಗಳಿವೆ, ಒಂದು ವಸ್ತು ಆಗ್ಬೇಕಿದ್ರೆ, ಒಂದು ಕ್ರಿಯೆ ಆಗ್ಬೇಕಿದ್ರೆ. ಈಗ ಇದನ್ನೇ ನಾವು ಆಧ್ಯಾತ್ಮಿಕದಲ್ಲಿ ನೋಡೋಣ. ಸೊ ಈ ಪ್ರಪಂಚವನ್ನು ಯಾರು ಹುಟ್ಟಿಸಿದ್ರು ಅಂತ ಹೇಳಿ, ಇದಕ್ಕೆ ಉಪಾದಾನ ಕಾರಣ ಏನು, ನಿಮಿತ್ತ ಕಾರಣ ಏನು ಅಂತ ನೋಡೋಣ. ಈಗ ಒಂದು ವೇಳೆ ಭಗವಂತ ಬೇರೆ ಯಾವುದೋ ವಸ್ತುವಿನ ಮುಖಾಂತರ ಈ ಜಗತ್ತನ್ನು ಉತ್ಪತ್ತಿ ಮಾಡಿದ, ತನ್ನ ಹೊರತು ಬೇರೆ ವಸ್ತುವಿನ ಮುಖಾಂತರ ಈ ಜಗತ್ತನ್ನು ಉತ್ಪತ್ತಿ ಮಾಡಿದ ಅಂದ್ರೆ ಭಗವಂತ ಒಂದಾಯ್ತು, ಬೇರೆ ವಸ್ತುಗಳು ಇನ್ನೊಂದು, 2 ಆಯ್ತು. ಖಂಡಿತ. ಸೊ 2 ಇದ್ರೆ ಏನಾಗ್ತದೆ, ಅದು ಇನ್ಫೈನೈಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರುತ್ ಎಂಬುದು ಯಾವಾಗಲೂ ಇನ್ಫೈನೈಟ್. ಒಂದು ವೇಳೆ 2 ಇದ್ರೆ, 2 ವಸ್ತುಗಳಿದ್ರೆ, ಅವು 2 ಒಂದಕ್ಕೊಂದು ಲಿಮಿಟ್ ಮಾಡಿ 2 ಫೈನೈಟ್ ಆಗಿ ಬಿಡ್ತದೆ, 2 ಎಂಡ್ ಆಗ್ತದೆ, ಕಾಲದಲ್ಲಿ ನಾಶ ಆಗ್ತದೆ. ಹೋಗ್ತೀರಾ ನೀವು? ಖಂಡಿತ ಖಂಡಿತ. ಹೌದು ತಾನೆ? ಹೌದು. ಹಾಗಾದ್ರೆ ಎಲ್ಲ ಗ್ರಂಥಗಳು ಹೇಳ್ತವೆ, ಎಲ್ಲ ಮಹಾತ್ಮರು, ಎಲ್ಲ ಸಾಧು ಸಂತರು ಹೇಳ್ತಾರೆ, ಭಗವಂತ ಒಬ್ಬನೇ ಇದ್ದಾನೆ, ಅವ ಅನಂತನಾಗಿದ್ದಾನೆ, ಎಲ್ಲಾ ಕಡೆ ವ್ಯಾಪಿಸಿದ್ದಾನೆ, ಅವನನ್ನು ಬಿಟ್ಟು ಬೇರೆ ಯಾವುದು ಇಲ್ಲ ಅಂತೇಳಿ. ಮತ್ತೆ ಪ್ರಪಂಚ ತೋರ್ತದಲ್ಲ, ಉತ್ಪತ್ತಿ ಆಗ್ತದಲ್ಲ, ಸೃಷ್ಟಿ ಆಗ್ತದಲ್ಲ, ಅದು ಹೇಗೆ? ಒಂದು ಕ್ವಶನ್ ಬಂದೇ ಬರ್ತದೆ. ಖಂಡಿತ. ಸೊ ಇಲ್ಲಿ ನಾವು ಮಡಿಕೆಯ ದೃಷ್ಟಾಂತವನ್ನ ತಗೊಳ್ಳಿಕ್ಕೆ ಆಗುದಿಲ್ಲ, ಮಡಿಕೆ ಮತ್ತು ಕುಂಬಾರನ ದೃಷ್ಟಾಂತವನ್ನ. ಇದಕ್ಕೆ ನಾವು ಈಗ ಒಂದು ಹೊಸ ದೃಷ್ಟಾಂತವನ್ನ ಕೊಡ್ತೇವೆ. ಏನಂದ್ರೆ, ಊರ್ಣ ನಾಭಿ ಅಥವಾ ಜೇಡರ ಹುಳು ನೋಡಿರ್ತೀರಿ, ಗೋಡೆಯಲ್ಲಿ ಬಲೆ ಕಟ್ಟಿರ್ತದೆ. ಅದು ಬಲೆಯನ್ನು ಹೇಗೆ ಸೃಷ್ಟಿಸ್ತದೆ? ಅದರ ಜೊಲ್ಲಿನಿಂದ ಅದು ಸೃಷ್ಟಿಸ್ತದೆ, ಮತ್ತೆ ಅದೇ ಸೃಷ್ಟಿಸ್ತದೆ, ಅದರ ಬ್ರೈನ್, ಅದರ ಥಿಂಕಿಂಗ್ ಉಪಯೋಗಿಸಿ ಸೃಷ್ಟಿಸ್ತದೆ. ಹೌದು ತಾನೆ? ಖಂಡಿತ. ಹೌದು. ಹಾಗೇನೆ ಟ್ರುತ್ ಎಂಬುದು ಅವಿದ್ಯೆ ಅಥವಾ ಮಾಯೆಯ ಜೊತೆ ಗೂಡಿ, ಅಥವಾ ಇಗ್ನೋರೆನ್ಸ್ನ ಜೊತೆ ಕೂಡಿ ಅದು ಈ ಸೃಷ್ಟಿಯನ್ನು ಮಾಡ್ತದೆ, ಸೃಷ್ಟಿಯೊಳಗೆ ಅದೇ ಇರ್ತದೆ. ಹಾಗೆ. ಹೌದು. ನಿಮ್ಮ ಪ್ರಶ್ನೆಗೆ ಉತ್ತರ ಕ್ಲಿಯರ್ ಆಯ್ತಲ್ಲ? ಸೊ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಮತ್ತೆ ಅದರೊಳಗೆ ತಾನೇ ಇದ್ದಾನೆ. ಹೇಗೆ ಜೇಡರ ಹುಳು ಸೃಷ್ಟಿ ಮಾಡಿತೋ ಬಲೆಯನ್ನ, ಹಾಗೆ ಅಂತ ಹೇಳ್ಬೋದು. ಅದೇ ರೀತಿ ಒಂದು ಕವಿ ಕೂಡ ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ. ಅಂದರೆ ಜನನ ಮರಣ ಅದು ಒಂದೇ ಬಾರಿಗೆ, ಇನ್ನು ಕೆಲವರು ಹೇಳ್ತಾರೆ 7 ಜನ್ಮ, ಅದು 7ಕ್ಕೆ ಸೀಮಿತ ಅಲ್ಲ, ಅದು ನಿರಂತರವಾಗಿ ಆಗ್ತಾನೆ ಇರ್ತದೆ. ಇದು ಹೌದಾ? ಯಾಕೆಂದರೆ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಈ ಪುನರ್ಜನ್ಮದ ಬಗ್ಗೆ ಸಾಕಷ್ಟು ನಂಬಿಕೆಗಳಿದೆ, ಸಾಕಷ್ಟು ಉದಾಹರಣೆಗಳು ಕೂಡ ನಾವು ಗಮನಿಸ್ಬೋದು.
ಜನ್ಮಕ್ಕೆ ಲೆಕ್ಕ ಅಂತ ಇಲ್ಲ, ಅದು ಅನಂತ, ಹೇಳಲಿಕ್ಕೆ ಆಗುದಿಲ್ಲ. ಅಲ್ಲಿ ಇವಲ್ಯೂಷನ್ ಪ್ರೋಸೆಸ್ ನಡೀತಾ ನಡೀತಾ. ಯಾಕೆ ಅದು ಅನಂತ? ಅನಂತ ಆಗುವುದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ನಿರಂತರವಾಗಿ ಜನನಕ್ಕೆ ಬರಬೇಕಾದ್ರೆ, ಜನ್ಮವ್ಯತ್ಯೆ ಬರಬೇಕಾದ್ರೆ ಏನಾದರೂ ನಿರ್ದಿಷ್ಟ ಕಾರಣಗಳಿದೆಯಾ? ಇಲ್ಲಿ ತಿಳ್ಕೊಳ್ಳಿ, ಇದು ಅನಾದಿ ಅಂತ ಉಳ್ಳದ್ದು. ಯಾವಾಗ ಸ್ಟಾರ್ಟ್ ಆಯ್ತು ಗೊತ್ತಿಲ್ಲ, ಬಟ್ ಎಂಡ್ ಆಗ್ತದೆ. ಅರ್ಥ ಆಯ್ತಲ್ಲ? ಸರಿ. ಅಂದ್ರೆ ಯಾಕೆ ಇದು ಮುಂದೆ ಹೋಗ್ತಾ ಇದೆ ಅಂದ್ರೆ, ನಮ್ಮಲ್ಲಿ ಪ್ರೋಗ್ರೆಸ್ ಆಗ್ಬೇಕು, ಇವಾಲ್ಯೂಷನ್ ಆಗ್ಬೇಕು, ವಿಕಾಸ ಆಗ್ಬೇಕು. ಅಲ್ಲ, ನನಗೆ ಸಿಕ್ಕಿರುವಂತ ಒಂದು ಮಾಹಿತಿಯ ಪ್ರಕಾರ ಅದು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಎಲ್ಲಿಯವರೆಗೆ ನಮ್ಮ ಕರ್ಮಗಳು ಅದು ಸಂಪೂರ್ಣವಾಗಿ ನಾಶ ಅಂದ್ರೆ ಕೆಟ್ಟ ಕರ್ಮಗಳು ನಾಶವಾಗಿ ನಮ್ಮ ಏನು ಪರಿಶುದ್ಧತೆಯನ್ನು ಪಡೆದುಕೊಳ್ತೇವೆ, ಅಲ್ಲಿಯವರೆಗೆ ಆ ಜನ್ಮಗಳು ಆಗ್ತಾನೆ ಇರ್ತದೆ. ಆ ಬಳಿಕ ಅದಕ್ಕೊಂದು ಮುಕ್ತಿ, ಅದನ್ನೇ ಸಾಯುಜ್ಯ ಅನ್ಬೋದು, ಮುಕ್ತಿ ಅನ್ಬೋದು, ಪರಮಪದ ಅನ್ಬೋದು, ಅಲ್ಲಿ ಮೋಕ್ಷ ಅನ್ಬೋದು. ಹೌದು, ಪ್ರಶ್ನೆಯಲ್ಲಿ ಕೆಟ್ಟ ಕರ್ಮ ಮುಗಿದು ಮನಸ್ಸು ಶುದ್ಧಿ ಆದ ಕೂಡಲೇ ಮೋಕ್ಷ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕೆಟ್ಟ ಕರ್ಮಗಳು ನಾಶ ಆಗ್ತಾ ಇರಬೇಕು, ಮನಸ್ಸು ಶುದ್ಧ ಆಗ್ತಾ ಇರಬೇಕು. ಆ ಮನಸ್ಸಿಗೆ ಒಂದು ತಿಳುವಳಿಕೆ ಬರಬೇಕು, ನಾನು ಕೆಟ್ಟದ್ದು ಅಲ್ಲ ಒಳ್ಳೆಯದ್ದು ಅಲ್ಲ, ಅದರ ಆಚೆ ಇರುವವನು ಅಂತೇಳಿ. ಬಿಯಾಂಡ್ ದ ಮೈಂಡ್ ಆ ಒಂದು ಎಕ್ಸ್ಪೀರಿಯನ್ಸ್ ಬರಬೇಕು. ನಮ್ಮಲ್ಲಿ ಹೇಗಿದೆ ಅಂದರೆ ಥಿಂಕಿಂಗ್, ಒಂದು ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಮೈಂಡ್, ಇನ್ನೊಂದು ಪಾಸಿಟಿವ್ ಮೈಂಡ್, ಪಾಸಿಟಿವಿಟಿ. ಸೊ ಸಾಮಾನ್ಯವಾಗಿ ಏನು ಹೇಳ್ತಾರೆ ಅಂದರೆ, ನಿಮ್ಮ ನೆಗೆಟಿವಿಟೀಸ್ ಎಲ್ಲ ಹೋಗಲಿ, ಪಾಸಿಟಿವಿಟಿ ಬರಲಿ, ಆಗ ನಿಮಗೆ ಮುಕ್ತಿ ಆಗ್ತದೆ ಅಂತೇಳಿ. ಬಟ್ ಅದಲ್ಲ, ಅದು ಸತ್ಯ ಅಲ್ಲ. ಯಾಕೆ ಹೇಳಿ, ಒಳ್ಳೆಯ ಮನಸ್ಸು ಮತ್ತು ಕೆಟ್ಟ ಮನಸ್ಸು ಅದು ಮನಸ್ಸೇ, ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ. ಸೊ ನೀವು ಒಂದನ್ನು ಹಿಡ್ಕೊಂಡು ಇನ್ನೊಂದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಮುಕ್ತಿ ಅಂದ್ರೆ ಏನು? ಆ ಇಡೀ ಮನಸ್ಸಿನಿಂದಲೇ ಬಿಡುಗಡೆ ಹೊಂದೋದು, ಮನಸ್ಸಿನ ಆಚೆ ಹೋಗೋದು. ಆಗೇನು ಮಾಡ್ಬೇಕಾಗ್ತದೆ ಅಂದ್ರೆ, ಕೆಟ್ಟದನ್ನು ಹೇಗೆ ಬಿಡ್ತೀರಿ? ಬಿಡ್ತಾರೆ ಎಲ್ಲರೂ, ಯಾಕಂದ್ರೆ ಸಾಧನೆ ಮಾರ್ಗದಲ್ಲಿ ಮಾಡುವವರೆಲ್ಲ ಅದೇ, ಕೆಟ್ಟದನ್ನು ಬಿಡೋದು, ನೆಗೆಟಿವಿಟೀಸ್ ಅನ್ನ ಬಿಡೋದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ನೆಗೆಟಿವಿಟೀಸ್ ಅನ್ನ ಬಿಡ್ತಾರೆ, ಹೌದು, ಪಾಸಿಟಿವಿಟೀಸ್ ಅನ್ನ ಹಿಡ್ಕೋತಾರೆ. ಯಾಕೆ ಹೇಳಿ, ಅದ್ರಲ್ಲಿ ಅವ್ರ ಇನ್ವೆಸ್ಟ್ಮೆಂಟ್ ಇದೆ ಅಲ್ವಾ, ಲಾಸ್ ಆಗ್ತದೆ. ಪಾಸಿಟಿವಿಟಿ ಬಿಟ್ರೆ ಹೇಗೆ ಹೆದರಿಕೆ ಆಗ್ತದೆ ಅವರಿಗೆ. ನಾವೆಲ್ಲ ಇಷ್ಟು ಶ್ರಮ ಪಟ್ಟು ಪಾಸಿಟಿವಿಟಿ ಸಂಪಾದಿಸಿದ್ರೆ ಅದನ್ನು ಹೇಗೆ ಬಿಡೋದು ಅಂತೇಳಿ. ಬಟ್ ಮುಕ್ತಿ ಬೇಕಿದ್ರೆ ಅದನ್ನು ಬಿಡಬೇಕಾಗ್ತದೆ. ನೆಗೆಟಿವಿಟಿ ಹೇಗೆ ಬಿಡ್ತಾರೆ, ಪಾಸಿಟಿವಿಟಿ ಬಿಡಲೇಬೇಕು. ಆಗ ಯಾವಾಗ ಎರಡನ್ನು ಬಿಡ್ತಾನೋ ಆಗ ಮನಸ್ಸಿನ ಆಚೆಗೆ ಹೋಗಿ ಬಿಡ್ತಾನೆ, ಅದೇ ಮುಕ್ತಿ. ಅಂದ್ರೆ ಅಲ್ಲಿಯವರೆಗೆ ನಿರಂತರವಾಗಿ ಜನ್ಮೋನ್ನತಿ ಬರಲೇಬೇಕು, ಬರಲೇಬೇಕಾಗ್ತದೆ. ಬೇರೆ ಬೇರೆ ರೂಪಗಳಲ್ಲಿ, ಬೇರೆ ಬೇರೆ ಜೀವಿಗಳಲ್ಲಿ ಅದು ಇರಬಹುದು. ಅದೇ ರೀತಿ ಬಹಳ ಸುಲಭವಾದಂತಹ ಒಂದು ಪದ ಬಹಳಷ್ಟು ಬಾರಿ ಕೇಳ್ತೇವೆ, ನಾನು. ಯಾರು ಈ ನಾನು? ಎಲ್ಲಿಂದ ಬಂದೆ? ಯಾಕೆ ಬಂದೆ? ಈಗ ನಿಮ್ಮ ಪ್ರಶ್ನೆಗೆ, ಇದು ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿಮ್ಗೆ ನಾನು ತೊಂದರೆ ಕೊಟ್ಟ ಹಾಗೆ, ನಿಮ್ಮನ್ನು ನಾನು ಹಾಳು ಮಾಡಿದಾಗೆ. ಹಾಗೂ ವೀಕ್ಷಕರು ಕೇಳ್ತಾರಲ್ಲ, ಅವರಿಗೂ ನಾನು ಅಪರಾಧ ಎಸಗಿದಾಗೆ. ಯಾಕೆ ಹೇಳಿ, ಅದು ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಬರಬೇಕು, ನನ್ನಿಂದ ಅಲ್ಲ. ಈಗ ರಾಶಿ ರಾಶಿ ಪುಸ್ತಕಗಳಿವೆ, ಗ್ರಂಥಗಳಿವೆ, ಅದರಲ್ಲೆಲ್ಲ ಕೊಟ್ಟಿದ್ದಾರೆ ನಾನು ಯಾರಂತೇಳಿ. ಈಗ ನಾನು ಅದನ್ನೇ ಹೇಳಿದರೆ ಅವ್ರಿಗೆ ಅದರಲ್ಲಿ ಏನು ವ್ಯತ್ಯಾಸ ಗೊತ್ತಾಗುದಿಲ್ಲ, ನಿಮ್ಗೆ ವ್ಯತ್ಯಾಸ ಗೊತ್ತಾಗುದಿಲ್ಲ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಅದು ಗೊತ್ತಿದೆ, ಹೌದಲ್ಲ? ಅದನ್ನು ನಾವು ಕಂಡುಹಿಡಿಬೇಕು, ನಾನು ಯಾರಂತೇಳಿ ಕಂಡುಹಿಡಿಬೇಕು. ಯಾಕಂದ್ರೆ ಒಂದು ಘಟನೆ ನಡೆಯಿತು. ಚೀನಾದ ತಾವೋ ಸಂಪ್ರದಾಯದ ಒಬ್ರು ಮಹಾತ್ಮರು, ಲಾವೋತ್ಸೆ ಅಂತ ಇದ್ರು. ಒಬ್ರು ಅವರನ್ನ ಕೇಳಿದ್ರು, ಸತ್ಯ ಅಂದ್ರೆ ಏನು ಹೇಳಿ ಅಂತ ಹೇಳಿ. ಆಗ ಅವರು ಹೇಳಿದ್ರು, ಸತ್ಯ ಅಂತ ನಾನು ಏನಾದ್ರೂ ಹೇಳಿದ್ರೆ ಅದು ಹೇಳಿದ ಕೂಡಲೇ ಅದು ಅಸತ್ಯ ಆಗಿಬಿಡ್ತದೆ ಅಂತ ಹೇಳಿ. ಸತ್ಯ ಅಂತ ಹೇಳಿದ ಕೂಡಲೇ ಅದು ಅಸತ್ಯ ಆಗಿಬಿಡ್ತದೆ ಅದರ ಬಗ್ಗೆ. ಸೊ ಅದರ ಬಗ್ಗೆ ನಾನು ನಿಮ್ಗೆ ಯಾವುದೇ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ಬಟ್ ನಿಮ್ಗೆ ಟೆಕ್ನಾಲಜಿಯನ್ನು ಕೊಡಬಲ್ಲೆ. ಅದನ್ನ ಅಪ್ರೋಚ್ ಆಗೋದು ಹೇಗೆ ಎಂಬುದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ. ಬಹಳಷ್ಟು ಜನರಿಗೆ ಅದರ ಬಗ್ಗೆ ಕುತೂಹಲ ಇರ್ಬೋದು. ನಾನು ಅಂದ್ರೆ ಸಾಮಾನ್ಯ ಪರಿಭಾಷೆಯಲ್ಲಿ ಸ್ವಾರ್ಥ ಅಲ್ಲ, ಅದರ ಆಚೆಗೆ ಅದರ ವೈಶಲ್ಯತೆ ಇದೆ ಅಥವಾ ವಿಸ್ತಾರತೆ ಇದೆ. ಕರೆಕ್ಟ್. ಅದನ್ನು ನಾವು ಹೀಗೆ ಹೇಳ್ಬೋದು, ನಾವೇನು ಮಾಡಬೇಕಂದ್ರೆ ಈ ಟೆಕ್ನಾಲಜಿ ಎಲ್ಲರೂ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಈಗ ತಾನೇ ಭೂಮಿಗೆ ಜನ್ಮವೆತ್ತಿ ಬಂದ ಸಣ್ಣ ಮಗುವಿನ ಥರ ಮನಸ್ಸಿನಲ್ಲಿ ಈಗ ನಮ್ಗೆ ಏನಿದೆ ಅದನ್ನೆಲ್ಲ ಬಿಟ್ಬಿಟ್ಟು ಖಾಲಿ ಆಗಬೇಕು. ಈಗ ಮಗುವಿನ ಮನಸ್ಸಿನಲ್ಲಿ ಏನಿದೆ, ಏನಿಲ್ಲ, ಝೀರೋ. ಹೌದು ತಾನೆ? ಹೌದು. ಆ ಝೀರೋ ಮೈಂಡಿಂದ ನಮಗೆ ನಾವು ಒಂದು ಪ್ರಶ್ನೆ ಕೇಳಬೇಕು, ನಾನು ಯಾರು? ಅದನ್ನೊಂದು ಮಂತ್ರ ಥರ ರಿಪೀಟ್ ಮಾಡಬೇಡಿ, ನಾನು ಯಾರು ನಾನು ಯಾರು ನಾನು ಯಾರು ನಾನು ಯಾರು, ಹಾಗೆಲ್ಲ. ಅದೊಂದು ಅನ್ವೇಷಣೆ, ಒಂದು ಆಳವಾಗಿ ಆಂತರಿಕವಾಗಿ ಪ್ರವೇಶಿಸುವ ಒಂದು ಪ್ರಕ್ರಿಯೆ. ನಾನು ಯಾರು, ನಾನು ಯಾರು, ಹೂ ಆಮ್ ಐ, ಹೂ ಆಮ್ ಐ.
ಹಾಗೆ ಶೋಧಿಸ್ತಾ 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 ಹೋಗಬೇಕು. ಆಗ ಆತ ಆಳಕ್ಕೆ 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 ಹೋಗ್ತಾನೆ. ಒಂದು ಪಾಯಿಂಟಲ್ಲಿ ಅವನಿಗೆ ಅದು ಗೊತ್ತಾಗ್ತದೆ. ಗೊತ್ತಾದ ಮೇಲೆ ಏನಾಗ್ತದೆ ಅಂತ ನಾನು ಹೇಳುವುದಿಲ್ಲ, ಹೇಳಿದರೆ ಪುನಃ ಅದು ಒಂದು ಭ್ರಮೆ ಆಗಿಬಿಡ್ತದೆ, ಅವರಿಗೆ ನಾನು ಹಾನಿ ಮಾಡಿದಾಗ. ಹಾಗೆ ಟೆಕ್ನಿಕ್ ಹೇಳಿದೆ, ಇದನ್ನು ಯೂಸ್ ಮಾಡಿ ಕಂಡುಹಿಡಿಬೋದು. ನೀವು ಅದಕ್ಕೆ ಉತ್ತರ ಸಿಗುವವರೆಗೆ ಬಿಡಬೇಡಿ, ಮಾಡ್ತಾ ಹೋಗಿ ನೋಡೋಣ ಏನಾಗ್ತದೆ ನೋಡೋಣ. ತಾವು ವೈದ್ಯ ವಿಜ್ಞಾನವನ್ನು ಕಲಿತವರು, ಹಾಗಾಗಿ ಸಾಮಾನ್ಯವಾಗಿ ವಿಜ್ಞಾನ ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದಂತಹ ಸಿದ್ಧಾಂತಗಳಿದೆ, ಪ್ರಮೇಯಗಳಿದೆ, ಸಮೀಕರಣಗಳಿದೆ, ಸೂತ್ರಗಳಿದೆ. ಅದರ ಮೂಲಕ ಎಲ್ಲರಿಗೂ ಒಂದೇ ರೀತಿಯಾದಂಥ ಉತ್ತರ ಸಿಗ್ತದೆ. ವಿಜ್ಞಾನ ಅಂದರೆ ಅದನ್ನು ವಿಜ್ಞಾನ ಅಂತ ಸಾಮಾನ್ಯವಾಗಿ ನಾವು ಹೇಳೋದು. ಆದರೆ ಆಧ್ಯಾತ್ಮ ವಿಜ್ಞಾನವೇ ಬೇರೆ ಅಥವಾ ವೇದ ವಿಜ್ಞಾನವೇ ಬೇರೆ. ಅಲ್ಲಿ ಎಲ್ಲರಿಗೂ ಒಂದೇ ಉತ್ತರ ಸಿಗಬೇಕಾಗಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಹೋದಾಗ ಅಥವಾ ಬೇರೆ ಬೇರೆ ರೀತಿಯಿಂದ ಉತ್ತರಗಳು ಸಿಗ್ಬೋದು. ಕೆಲವರಿಗೆ ಜ್ಞಾನೋದಯ ಅನ್ನುವಂಥ ಶಬ್ದವನ್ನು ಕೂಡ ನಾವು ಕೇಳ್ತೇವೆ, ಆಗ್ಬೋದು. ಏನಿದು ಜ್ಞಾನೋದಯ? ಯಾಕೆ ಈ ರೀತಿಯ ವಿಭಿನ್ನವಾದಂಥ ಉತ್ತರಗಳು ಆಧ್ಯಾತ್ಮ ಪ್ರಪಂಚದಲ್ಲಿದೆ? ಜ್ಞಾನೋದಯ ಅಂದರೆ ಎನ್ಲೈಟನ್ಮೆಂಟ್ ಅಂತ ಹೇಳ್ತಾರೆ. ಈಗ ವಿಜ್ಞಾನದಲ್ಲಿ ಏನಾಗ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಥಾಮಸ್ ಎಡಿಸನ್ ಬಲ್ಬ್ ಕಂಡುಹಿಡಿದ, ಸಂತೋಷ. ಈಗ ಅವ ಬಲ್ಬ್ ಕಂಡುಹಿಡಿದ ಕೂಡಲೇ ನಾವು ಪ್ರತಿಯೊಬ್ಬರು ಬಲ್ಬ್ ಕಂಡುಹಿಡಿಯುವ ಅವಶ್ಯಕತೆ ಇಲ್ಲ. ಆ ಬಲ್ಬ್ ಕಂಡುಹಿಡಿಯುವ ಫಾರ್ಮುಲಾ ಒಂದೊಂದು ಫ್ಯಾಕ್ಟರಿ ಕೊಟ್ಟರೆ ಅವರು ಲಕ್ಷಾಂತರ ಬಲ್ಬ್ಗಳನ್ನು ಉತ್ಪತ್ತಿ ಮಾಡ್ತಾರೆ, ನಾವೆಲ್ಲ ಯೂಸ್ ಮಾಡ್ಬೋದು. ಅಲ್ಲಿ ಮ್ಯಾಟರ್ ಕ್ಲೋಸ್. ರೈಟ್ ಸಹೋದರರು ಫ್ಲೈಟ್ ಕಂಡುಹಿಡಿದರು, ನಾವು ಕೂಡ ನಮ್ಮದೇ ಒಂದು ಫ್ಲೈಟ್ ಲಾಂಚ್ ಮಾಡುವ ಅಗತ್ಯ ಇಲ್ಲ, ಅಸೆಂಬಲ್ ಮಾಡುವ ಅಗತ್ಯ ಇಲ್ಲ. ಅದರ ಫಾರ್ಮುಲಾ ತಗೊಂಡು ಫ್ಯಾಕ್ಟ್ರಿಯಲ್ಲಿ ಏನು ಏರೋಪ್ಲೇನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ನಾವು ಟ್ರಾವೆಲ್ ಮಾಡುವುದು, ಅಲ್ಲಿಗೆ ಮ್ಯಾಟರ್ ಫಿನಿಶ್. ಬಟ್ ಆಧ್ಯಾತ್ಮಿಕತೆಯಲ್ಲಿ ಹಾಗೆ ಅಲ್ಲ. ಫಾರ್ ಎಕ್ಸಾಂಪಲ್ ಬುದ್ಧ ಸತ್ಯವನ್ನ ಕಂಡು ಹಿಡಿದ, ಉಪನಿಷತ್ತಿನ ಋಷಿಗಳು ಸತ್ಯವನ್ನ ಕಂಡು ಹಿಡಿದ್ರು, ಸೂಫಿ ಸಂತರು ಸತ್ಯವನ್ನ ಕಂಡು ಹಿಡಿದ್ರು ಅಂತ ತಿಳ್ಕೊಳ್ಳಿ. ಕಂಡು ಹಿಡಿದ ಮೇಲೆ ಅದು ಸತ್ಯ ಅವರು ಕಂಡು ಹಿಡಿದದ್ದು ಅವರಿಗೆ ಮಾತ್ರ. ನಮ್ಗೆ ಬೇಕಾದ್ರೆ ನಾವು ಸಪರೇಟ್ ಕಂಡು ಹಿಡಿಬೇಕು. ಅವರ ಹೆಲ್ಪ್ ತಗೋಬಹುದು, ಅವರ ಬೋಧನೆ ಹೆಲ್ಪ್ ತಗೋಬಹುದು, ತೊಂದರೆ ಇಲ್ಲ. ಬಟ್ ಅವರು ಕಂಡು ಹಿಡಿದಿದ್ದಾರೆ, ನಾವು ಅದನ್ನು ನಂಬ್ತೇವೆ, ನಂಬಿದ ಕೂಡಲೇ ನಮ್ಗೂ ಅದು ಸತ್ಯ ಸಿಗ್ತದೆ ಅಂತ ಇಲ್ಲ, ನಂಬಿದ ಕೂಡಲೇ ಸಿಗುವುದಿಲ್ಲ. ಬಟ್ ನಾವು ಆ ಡೈರೆಕ್ಷನ್ ನಡಿಬೇಕು, ನಾವು ಆ ಯಾತ್ರೆಯನ್ನು ಕೈಗೊಳ್ಬೇಕು. ಇದೇ ಡಿಫರೆನ್ಸ್ ಸೈನ್ಸ್ ಮತ್ತೆ ಸ್ಪಿರಿಚುವಾಲಿಟಿಗೆ. ಹೆಚ್ಚಿನವರು ಫೇಲ್ಯೂರ್ ಆಗೋದು ಇಲ್ಲಿಯೇ. ಓಕೆ, ಆ ಮಹಾತ್ಮರು ಸತ್ಯವನ್ನು ಕಂಡು ಹಿಡಿದ್ರು, ನಾವು ಆ ಮಹಾತ್ಮರನ್ನು ನಂಬ್ತೇವೆ, ನಮಗೆ ಸತ್ಯ ಸಿಗ್ತದೆ. ಇಲ್ಲ, ಆ ಭ್ರಮೆಯನ್ನು ದಯವಿಟ್ಟು ತಲೆಯಿಂದ ತೆಗೆದುಬಿಡಿ, ನಿಮ್ಮ ಟೈಮ್ ವೇಸ್ಟ್ ಅಷ್ಟೇ. ನಾವು ನಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಆ ಡೈರೆಕ್ಷನ್ನಲ್ಲಿ, ಆಗಲೇ ಅಲ್ಲಿ ಏನಾದರೂ ಒಂದು ಪ್ರಗತಿ ಕಾಣೋದಕ್ಕೆ ಸಾಧ್ಯ. ಸರಿ ವೀಕ್ಷಕರು, ಈ ಒಂದು ಕಾರ್ಯಕ್ರಮ ನೇರ ಪ್ರಸಾರದ ಕಾರ್ಯಕ್ರಮ. ಆಧ್ಯಾತ್ಮಿಕ ಪ್ರಶ್ನೋತ್ತರ ಹೆಸರೇ ಸೂಚಿಸುವಂತೆ ಆಧ್ಯಾತ್ಮ ಪ್ರಪಂಚದ ಬಗ್ಗೆ ಒಲವುಳ್ಳವರು, ಆಸಕ್ತಿ ಇರುವವರು ಈ ಒಂದು ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗಿಗಳಾಗ್ಬೋದು. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ, ಅದಕ್ಕೆ ಉತ್ತರ ಬೇಕಿದ್ದಲ್ಲಿ ನೇರವಾಗಿ ಆ ಪ್ರಶ್ನೆಯನ್ನು ಕೇಳ್ಬೋದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಬರ್ತಾ ಇದೆ, 63 62 39 40 10. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಇವತ್ತಿನ ಅತಿಥಿ ಡಾಕ್ಟರ್ ನಿತ್ಯಾನಂದ ಎ ಶೆಟ್ಟಿ. ವಾಸ್ತವವಾಗಿ ಅವರು ವೈದ್ಯರು, ಕಣ್ಣಿನ ತಜ್ಞರು. ಆದರೆ ಇವತ್ತು ನಾನಾಗಲೇ ಹೇಳಿರೋ ಹಾಗೆ ಅಂತರ್ಚಕ್ಷು ಅಂದರೆ ಒಳಗಣ್ಣಿನಿಂದ ಯಾವುದನ್ನು ನೋಡಬಹುದು ಅದರ ಬಗ್ಗೆ ನಾವು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೇವೆ, ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದೀವಿ. ನಿಮ್ಮ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ಕೇಳ್ಬೋದು. ಈಗ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಬೇಕಾದ್ರೆ ಯಾವ ಹಾದಿಯಲ್ಲಿ ನಾವು ಹೋಗಬೇಕು, ಹೇಗೆ ಸಾಧ್ಯ ಆಗ್ತದೆ? ಹಾದಿ ಅಂದ್ರೆ ಈಗ ವಿಮಾನಕ್ಕೆ ಯಾವ ಹಾದಿ, ಅದು ಹೋದದ್ದೇ ಹಾದಿ. ಅದಕ್ಕೊಂದು ನಿರ್ದಿಷ್ಟವಾದಂಥದ್ದು ದಾರಿ ಇದೆ. ಇಲ್ಲ, ಪಕ್ಷಿಗಳು ಆಕಾಶದಲ್ಲಿ ಹಾರಾಡ್ತವೆ, ಓಕೆ, ಯಾವುದು ದಾರಿ, ಅವು ಹೋದದ್ದೇ ದಾರಿ. ಹಾಗೆ ಆಧ್ಯಾತ್ಮಿಕದಲ್ಲಿ ಇದೇ ದಾರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ಪ್ರತಿಯೊಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸ ಆಗ್ತಾ ಇರ್ತದೆ. ಅದು ಒಬ್ಬನಿಗೆ ಹೇಳಿ ಇನ್ನು ಇದೇ ದಾರಿಯಲ್ಲಿ ಹೋಗಂದ್ರೆ ಹಾಗೆ ಆಗುದಿಲ್ಲ. ಅವನವನ ದಾರಿಯನ್ನು ಅವನವ ಕಂಡುಕೊಳ್ಬೇಕಾಗ್ತದೆ. ಹೇಗೆ? ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೊಂದು ದಾರಿ, ಬೆಂಗಳೂರಿಗೆ ಹೋಗ್ಬೇಕಂತ ಇದ್ದೀರ ನೀವು, ದಾರಿ ಬೇಕಾಗ್ತದೆ. ಯಾಕೆ ಹೇಳಿ? ಬ್ಯಾಂಗ್ಳೂರು ನಿಮ್ಮಿಂದ ದೂರ ಇದೆ, ಹೌದಾ? ದೂರ ಇರುವಾಗ ಅಲ್ಲೊಂದು ಡಿಸ್ಟೆನ್ಸ್ ಇದೆ. ಆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ನೀವು ನಡಿಬೇಕು, ಅಥವಾ ವೆಹಿಕಲ್ ಅಲ್ಲಿ ಹೋಗ್ಬೇಕು, ಅಥವಾ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೋಗ್ಬೇಕು. ಯಾಕಂದ್ರೆ ನೀವು ಯಾವ ವಸ್ತುವನ್ನ ಮುಟ್ಲಿಕ್ಕೆ ಅಥವಾ ಪಡೆಯಲಿಕ್ಕೆ ಇಷ್ಟಪಡ್ತೀರಾ, ಸೇರ್ಲಿಕ್ಕೆ ಇಷ್ಟಪಡ್ತೀರಾ, ಅದು ನಿಮ್ಮಿಂದ ದೂರ ಇದೆ. ಸೊ ಅದಕ್ಕೊಂದು ದಾರಿ ಬೇಕಾಗ್ತದೆ, ಖಂಡಿತ, ಹೌದ್ ತಾನೆ? ಹಾಗಾಗಿ ನೀವು ಅಲ್ಲಿ ಒಂದು ಕ್ರಿಯೆ ಮಾಡಬೇಕು, ಅಂದ್ರೆ ಅಲ್ಲಿ ನಡಿಬೇಕು ಅಥವಾ ವೆಹಿಕಲ್ ಅಲ್ಲಿ ಹೋಗ್ಬೇಕು, ಅಲ್ಲಿ ಒಂದು ಕ್ರಿಯೆ ಜರುಗ್ತದೆ. ಬಟ್ ಸತ್ಯದ ವೈಶಿಷ್ಟ್ಯ ಅಂದ್ರೆ ಸತ್ಯ ನಮ್ಮ ಸ್ವರೂಪನೇ ಆಗ್ಬಿಟ್ಟಿದೆ, ನಮ್ಮಿಂದ ಅದು ದೂರವಾಗಿಲ್ಲ, ನಮ್ಮೊಳಗೆ ಇದೆ, ಅಂತರ್ಗತವಾಗಿ, ಒಳಗೆ ಮತ್ತು ಹೊರಗೆ ಎಲ್ಲ ಕಡೆ ತುಂಬಿ ತುಳುಕಾಡ್ತಾ ಇದೆ. ಹಾಗಾಗಿ ಅದಕ್ಕೆ ದಾರಿಯಲ್ಲಿ ಹೇಳ್ತೀರಾ ನೀವು? ಇಟ್ ಈಸ್ ಆಲ್ರೆಡಿ ದೇರ್.
ಯಾವಾಗ ಅಲ್ಲಿ ದಾರಿ ಇಲ್ವಾ ನಡೆಯುವ ಪ್ರಶ್ನೆನೇ ಬರುವುದಿಲ್ಲ, ಅದಕ್ಕೆ ದಾರಿ ತೋರಿಸುವ ಪ್ರಶ್ನೆನೇ ಬರುವುದಿಲ್ಲ. ಅಲ್ಲ, ಆಧ್ಯಾತ್ಮಿಕವಾದಂತಹ ಜ್ಞಾನವನ್ನು ಕೊಳ್ಳುವುದಕ್ಕೆ ನಮ್ಮ ಹಿರಿಯರು ತಪಸ್ಸಿನ ಒಂದು ಮಾರ್ಗವನ್ನು ಹೇಳಿದ್ದಾರೆ. ಆ ರೀತಿ ಬೇರೆ ಏನಾದರೂ ಮಾರ್ಗಗಳಿದೆಯಾ? ಓಕೆ, ಮಾರ್ಗಗಳನ್ನ ಹೇಳಿದ್ದಾರೆ, ಹೌದು. ಮಾರ್ಗಗಳು ಯಾಕಂದ್ರೆ ಬ್ಲಾಕ್ಸ್ ತೆಗೆಯಲಿಕ್ಕೆ, ಆ ಸತ್ಯದ ತಿಳುವಳಿಕೆಗೆ ಇರುವ ಬ್ಲಾಕ್ಸ್ ಅನ್ನು ತೆಗೆಯಲಿಕ್ಕೆ ದಾರಿಗಳು. ಬ್ಲಾಕ್ಸ್ ಅಂದ್ರೆ ಏನದು? ಯಾಕೆ ಅದು ಆ ತಡೆಗಳು ಬರ್ತದೆ? ಓಕೆ, ಈಗ ಒಬ್ಬ ಜಿಜ್ಞಾಸಿದ್ದನ್ನು ತಿಳ್ಕೊಳ್ಳಿ, ಸತ್ಯವನ್ನ ತಿಳಿಲಿಕ್ಕೆ ತುಂಬಾ ತುಡಿತ ಇರುವವನು ಒಬ್ಬ ಗುರುವಿನ ಹತ್ರ ಹೋದ್ರೆ, ಗುರು ನಿಜವಾಗಿ ಸತ್ಯವನ್ನು ಪಡೆದಿದ್ರೆ ಇವಾಗ ಪ್ರಶ್ನೆ ಕೇಳುವ ಅಗತ್ಯ ಇಲ್ಲ. ಅಲ್ಲಿ ಗುರುವಿನ ಸಮಕ್ಷಮದಲ್ಲಿ ಉಪಸ್ಥಿತಿಯಲ್ಲಿ ಅವ ಕೂತರೆ ಸಾಕು. ಗುರು ಕೂಡ ಮೌನ, ಶಿಷ್ಯನು ಕೂಡ ಮೌನ, ಅಲ್ಲಿಯೇ ಸತ್ಯ ತಿಳಿತದೆ. ಇದು ಒಂದು ದಾರಿ. ಮೌನದಲ್ಲೇ ಟ್ರಾನ್ಸ್ಮಿಷನ್, ಯಾವ ಬೋಧನೆ ಇಲ್ಲ, ಯಾವ ಸಾಧನೆ ಇಲ್ಲ. ಬಟ್ ನಮ್ಮ ಸತ್ಯ ಶೋಧಕರು ಈಗ ಈ ಮಟ್ಟದಲ್ಲಿ ಇದ್ದಾರಾ? ಒಂದು ಪ್ರಶ್ನೆ. ಖಂಡಿತ ಇಲ್ಲ. ಹಾಗೇನ್ ಮಾಡ್ಬೇಕು? ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಆತ ಗುರುಗಳ ಹತ್ರ ಹೋಗ್ಬೇಕು. ಗುರುಗಳು ಅವರ ಅನುಭವದ ಪ್ರಕಾರ ಸತ್ಯದ ಬಗ್ಗೆ ಬೇರೆ ಬೇರೆ ವಿವರಣೆಯನ್ನ ಕೊಡ್ತಾರೆ. ಇವ ಕೇಳ್ಬೇಕು. ಅದನ್ನ ಕೇಳಿದಾಗ ಇವನಿಗೆ ಜ್ಞಾನೋದಯ ಆಗ್ತದೆ. ಇದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಕೇಳೋದನ್ನ ಅನಾಲಿಸಿಸ್ ಮಾಡೋದು, ವಿಭಜನೆ ಮಾಡೋದು, ಅರ್ಥ ಮಾಡೋದು. ಆಮೇಲೆ ಅರ್ಥ ಮಾಡಿ ಯಾವ ಕನ್ಕ್ಲೂಷನ್ಗೆ ಈತ ಬಂದಿದ್ದಾನೋ ಆ ಕನ್ಕ್ಲೂಷನ್ ಅಲ್ಲಿ ತನ್ನ ಮನಸ್ಸನ್ನ ಸ್ಥಿರವಾಗಿ ಇಡೋದು. ಈ 3 ಸ್ಟೆಪ್ ಮಾಡಿದ್ರೆ ಜ್ಞಾನ ಆಗ್ತದೆ. ಇದು ಸೆಕೆಂಡ್ ಸ್ಟೆಪ್, ಎರಡನೇ ರೀತಿಯ ಸಾಧಕರಿಗೆ. ಕೆಲವರಿದ್ದಾರೆ, ಇವ್ರಿಗೆ ಇದು ಅರ್ಥ ಆಗುದಿಲ್ಲ. ಏನ್ ಮಾಡೋದು? ಗುರು ಎಷ್ಟು ಬಡ್ಕೊಂಡು ತಲೆ ಒಳಗೆ ಹೋಗುದಿಲ್ಲ, ಸ್ವಲ್ಪ ದಪ್ಪ ತಲೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಅದಕ್ಕೆ ಟೆಕ್ನಿಕಲ್ ಶಬ್ದ ಅನಧಿಕಾರಿ, ಅದಕ್ಕೂ ಇನ್ನು ಫಿಟ್ ಅಲ್ಲ, ಎಲಿಜಿಬಲ್ ಅಲ್ಲ. ಹಾಗೇನ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಧ್ಯಾನ ಮಾಡಬೇಕು. ಧ್ಯಾನಕ್ಕೆ ಕೂರ್ಬೇಕು. ಬೇರೆ ಬೇರೆ ಧ್ಯಾನ ಪದ್ಧತಿಗಳಿವೆ. ಧ್ಯಾನ ಮಾಡ್ತಾ 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 ಆ ಬ್ಲಾಕ್ಸ್ ಎಲ್ಲ ಹೊರಟೋಗ್ತದೆ. ಧ್ಯಾನ ಅಂದ್ರೆ ತಮ್ಮ ಮಾತಿನ ಮಧ್ಯೆ ಧ್ಯಾನಕ್ಕೆ ಮುಖ್ಯವಾಗಿ ಬೇಕಾಗಿರುವುದು ಏಕಾಗ್ರತೆ. ಅದು ಬಹಳಷ್ಟು ಜನರನ್ನ ಕಾಡುವಂತಹ ಸಮಸ್ಯೆ. ಏಕಾಗ್ರತೆ ಸಾಧಿಸುವುದಕ್ಕೆ ಆಗುವುದಿಲ್ಲ. ಏನ್ ಮಾಡ್ಬೇಕು? ಇದು ಬಹಳ ಜನರ ತಪ್ಪು ಕಲ್ಪನೆ. ಏಕಾಗ್ರತೆ ಧ್ಯಾನ ಅಲ್ಲ. ಏಕಾಗ್ರತೆ ಅಂದ್ರೆ ಧಾರಣೆ. ಧ್ಯಾನ ಅಲ್ಲ, ಮನಸ್ಸನ್ನು ಒಂದು ಬಿಂದುವಿನಲ್ಲಿ ಹೌದು ಹೌದು ಲೀನಗೊಳಿಸದೆ ಹೋದ್ರೆ ಅದು ಧ್ಯಾನ ಅಂತ ಆಗ್ತದೆ. ಕರೆಕ್ಟ್, ನೀವು ಹೇಳೋದು ಕರೆಕ್ಟ್. ಹೆಚ್ಚಿನ ಜನರ ತಲೆಯಲ್ಲಿ ಅದಿದೆ. ಹಾಗಾಗಿ ಅಲ್ಲಿ ಅವರಿಗೆ ಆಧ್ಯಾತ್ಮಿಕ ವಿಕಾಸಕ್ಕೆ ಬ್ಲಾಕ್ ಆಗ್ತಾ ಇದೆ. ಕಾನ್ಸಂಟ್ರೇಷನ್, ಕೇಂದ್ರೀಕರಣ ಅಂದ್ರೆ ಮನಸ್ಸನ್ನ ಒಂದು ಕಡೆ ಫೋಕಸ್ ಮಾಡೋದು. ಒಂದು ಟಾರ್ಚ್ ಇದ್ದಾಗೆ ಟಾರ್ಚ್ ಅನ್ನು ಆನ್ ಮಾಡ್ತೀರಿ, ಮನಸ್ಸು ಬೆಳಕು ಒಂದು ಕಡೆ ಫೋಕಸ್ ಆಗ್ತದೆ. ಇದು ಮನಸ್ಸಿನ ಏಕಾಗ್ರತೆ. ಇದು ವಿಜ್ಞಾನದ ಮಾರ್ಗ, ವಿಜ್ಞಾನದಲ್ಲಿ ವಸ್ತುಗಳ ಬಗ್ಗೆ ಸಂಶೋಧನೆ ಮಾಡುವ ಮಾರ್ಗ. ಇದು ಆಧ್ಯಾತ್ಮಿಕದಲ್ಲಿ ಯೂಸ್ ಆಗುವುದಿಲ್ಲ. ಮೇ ಬಿ ಇನಿಷಿಯಲಿ ಸ್ವಲ್ಪ ಹೆಲ್ಪ್ ಆಗಬಹುದು ಸಾಧಕರಿಗೆ, ಬಟ್ ಥ್ರೂ ಔಟ್ ದ ಸ್ಪಿರಿಚುವಲ್ ಲೈಫ್ ಇದು ಹೆಲ್ಪ್ ಆಗುದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬಹುದು ಇದು, ಯಾಕಂದ್ರೆ ಹೊರಗಡೆ ಹೋಗುವ ಮನಸ್ಸನ್ನು ಸ್ವಲ್ಪ ಅದು ಒಳಗಡೆ ತಗೊಂಡ್ಬರ್ಬಹುದು ಅಷ್ಟೇ. ಬಟ್ ಆಧ್ಯಾತ್ಮಿಕ ಸಾಧಕರಿಗೆ ಬೇಕಾಗಿರೋದು ಧ್ಯಾನ. ಧ್ಯಾನ ಅಂದ್ರೆ ಎಲ್ಲ ಕಡೆಯ ಎಚ್ಚರ. ಈಗ ಅದು ಟಾರ್ಚಿನ ಬೆಳಕು ಒಂದು ಕಡೆ ಫೋಕಸ್ ಆಗ್ತದೆ, ಸೂರ್ಯನ ಬೆಳಕು ಎಲ್ಲ ಕಡೆ ಹರಡಿದೆ, ಹೌದ್ ತಾನೆ? ಹಾಗೆ ಎಲ್ಲ ಕಡೆ ಎಚ್ಚರ ಇರಬೇಕು, ಪೂರ್ತಿ ಮೇಲೆ ಕೆಳಗೆ ಸೈಡ್ ಫುಲ್ ಎಲ್ಲದರ ಎಚ್ಚರ. ಎಲ್ಲದರ ಎಚ್ಚರ ಇರುವುದೇ ಧ್ಯಾನ. ಆಗ ಅಲ್ಲಿ ಆ ಸಾಕ್ಷಾತ್ಕಾರ ಘಟಿಸ್ತದೆ. ಇನ್ನು ಪುರಾಣದ ಕಥನಗಳನ್ನು ನೋಡುವಾಗ ಅಥವಾ ಕೆಲವೊಂದು ಮಹಾಪುರುಷರುಗಳ ಒಂದು ಜೀವನ ಕ್ರಮವನ್ನು ನೋಡುವಾಗ ಅಲ್ಲಿ ತಪಸ್ಸಿಗೆ ಕುಳಿತಂತಹ ಸಂದರ್ಭದಲ್ಲಿ ಎಲ್ಲವನ್ನು ಮರೆತು ಬಿಡ್ತಾರೆ. ಬಾಹ್ಯ ಪ್ರಪಂಚವೇ ಅವರ ಗಮನದಲ್ಲಿರುವುದಿಲ್ಲ. ಹಾಗಾದ್ರೆ ಅದು ಏಕಾಗ್ರತೆಯಿಂದ ಮಾತ್ರ ಸಾಧ್ಯ ಅಲ್ವಾ? ಅಲ್ಲ, ಏಕಾಗ್ರತೆ ಸ್ಟಾರ್ಟಿಂಗ್ ಅಲ್ಲೇ ಅದು ಹೆಲ್ಪ್ ಆಗ್ತದೆ. ಬಟ್ ಕೊನೆಗೆ ಈ ಧ್ಯಾನದಲ್ಲಿ ಯಾವ ಮುಳುಗ್ತಾನಲ್ಲ, ಅದು ಏಕಾಗ್ರತೆ ಎಷ್ಟೋ ಪಾಲು ಜಾಸ್ತಿ ಇರ್ತದೆ. ತಲ್ಲೀನನಾಗ್ತಾನೆ ಧ್ಯಾನದಲ್ಲಿ, ಅವ ತಲ್ಲೀನನಾಗ್ತಾನೆ, ಕಂಪ್ಲೀಟ್ ಒಳಗೆ ಹೋಗ್ತಾನೆ. ಇಲ್ಲಿ ಏಕಾಗ್ರತೆಯಲ್ಲಿ ಧಾರಣೆಯಲ್ಲಿ ಒಂದು ಫೋರ್ಸ್ ಇರ್ತದೆ, ಒಂದು ಪ್ರೆಷರ್ ಇರ್ತದೆ. ಆ ಪ್ರೆಷರ್ ಬಿಟ್ಟ ಕೂಡಲೇ ಪುನಃ ಹಿಂದಿನ ವ್ಯಕ್ತಿ ಆಗ್ತಾನೆ. ಅದು ಹೇಗಂದ್ರೆ ಒಂದು ಸ್ಪ್ರಿಂಗ್ ಅನ್ನು ಒತ್ತಿದಾಗೆ, ನೀವು ಕೈಯಲ್ಲಿ ಸ್ಪ್ರಿಂಗ್ ಅನ್ನು ಎಷ್ಟು ಒತ್ತಿರ್ತೀರ ಅಷ್ಟು ಅದು ಅಲ್ಲಿರ್ತದೆ, ಬಿಟ್ಟ ಕೂಡಲೇ ಪುನಃ ಜಂಪ್ ಆಗ್ತದೆ. ಮತ್ತೆ ಅಂದ್ರೆ ಅಲ್ಲಿ ಏನಾಗ್ತದೆ, ಆ ಮನಸ್ಸೇ ಸ್ಪ್ಲಿಟ್ ಆಗ್ತದೆ. ಮನಸ್ಸಿನ ಒಂದು ಭಾಗದಿಂದ ಇನ್ನೊಂದು ಭಾಗವನ್ನು ಅದುಕ್ತಾನೆ ಏಕಾಗ್ರತೆ ಮಾಡುವ. ಸರಿ, ಧ್ಯಾನದಲ್ಲಿ ಹಾಗೆಲ್ಲ ಮನಸ್ಸನ್ನ ಫ್ರೀ ಬಿಡ್ತಾನೆ, ರಿಲ್ಯಾಕ್ಸ್ಡ್ ಆಗಿ ಬಿಡ್ತಾನೆ. ಮನಸ್ಸು ರಿಲ್ಯಾಕ್ಸ್ ಆಗ್ತದೆ. ಆ ರಿಲ್ಯಾಕ್ಸ್ಡ್ ಮನಸ್ಸಿನಲ್ಲಿ ಸತ್ಯ ತೋರಿಕೊಳ್ಳುತ್ತದೆ, ಸತ್ಯದ ಆವಿರ್ಭಾವ ಉಂಟಾಗ್ತದೆ, ಹೀಗೆ ಹೇಳ್ಬೋದು. ಅಲ್ಲಿ ರಿಲ್ಯಾಕ್ಸ್ ಸ್ಟೇಟ್ ಆಫ್ ಮೈಂಡ್ ಬೇಕು ನಮ್ಗೆ, ಕಾನ್ಸಂಟ್ರೇಟೆಡ್ ಪ್ರೆಷರೈಸ್ಡ್ ಸ್ಟೇಟ್ ಬೇಡ. ಸತ್ಯ ನಿರುಮ್ಮಳವಾದಂತಹ ಭಾವ ಬೇಕು, ಎಲ್ಲವನ್ನ ಮರೆತಂತಹ ಪಕ್ಕಕ್ಕಿಟ್ಟಂತಹ. ಕರೆಕ್ಟ್ ಕರೆಕ್ಟ್.
ಈಗ ಸಾಮಾನ್ಯ ಅಧ್ಯಾತ್ಮ ಅಂದರೆ ಅಲ್ಲಿ ಮತ್ತೆ ಪ್ರಮುಖವಾಗಿ ಬರುವಂಥ ಎರಡು ವಿಷಯ, ಆತ್ಮ ಮತ್ತು ಪರಮಾತ್ಮ. ಆತ್ಮಕ್ಕೆ ಸಾವಿಲ್ಲ, ಅಂತ್ಯ ಇಲ್ಲ, ಅದು ಅವಿನಾಶಿ, ವಿನಾಶ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಆತ್ಮವನ್ನು ಪರಮಾತ್ಮನೊಂದಿಗೆ ಲೀನಗೊಳಿಸುವಂಥ ಪ್ರಕ್ರಿಯೆ ಧ್ಯಾನ ಇರ್ಬೋದು, ಅಥವಾ ಯೋಗ ಇರ್ಬೋದು, ಅಥವಾ ತಪಸ್ಸಿರ್ಬೋದು. ಇನ್ನು ಕೆಲವರು ಹೇಳ್ತಾರೆ ಆತ್ಮ ಮತ್ತು ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ. ಹಾಗಾಗಿ ಮತ್ತೆ ಗೊಂದಲ ಅಲ್ವಾ? ಇದಕ್ಕೆ ಒಂದು ಉದಾಹರಣೆಯಿಂದ ನಿಮಗೆ ಸ್ಪಷ್ಟೀಕರಣ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಮಡಕೆ ಇದೆ ಅಂತ ತಿಳ್ಕೊಳ್ಳಿ, ಪಾಟ್ ಮಡಕೆ. ಮಡಕೆ ಒಳಗೆ ಆಕಾಶ ಇದೆ, ಸ್ಪೇಸ್ ಇದೆ, ಹೌದಾ? ಗಾಳಿ ಇದೆ, ಹೌದು. ಆಕಾಶ, ಸ್ಪೇಸ್ ಇದೆ. ಹೌದು. ಮಡಕೆ ಹೊರಗೂ ಒಂದು ಆಕಾಶ ಇದೆ. ಈಗ ಎಷ್ಟು ಆಕಾಶ ಆಯ್ತು? ಎರಡು. ನೋಡುವಾಗ ಹೇಗೆ ಕಾಣ್ತದೆ? ಎರಡು ಆಕಾಶ. ಮಡಕೆ ಒಳಗೆ ಒಂದು ಆಕಾಶ, ಮಡಕೆ ಹೊರಗಡೆ ಒಂದು ಆಕಾಶ ಅಂತೇಳಿ. ಈ ಮಡಕೆಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಹಾಗೇನು ಫೀಲಿಂಗ್ ಬರ್ತದೆ ನಿಮಗೆ? ಈ ಒಳಗಿನ ಆಕಾಶನೇ ಅಲ್ಲಿ ಹೋಯ್ತು ಅಂತೇಳಿ, ಹೌದಾನೆ? ಅದು ಫೀಲಿಂಗ್ ಬರ್ತದೆ. ಬಟ್ ಆಕ್ಚುಲಿ ಅಲ್ಲಿ ಹೊರಗಡೆ ಆಕಾಶ ಮತ್ತು ಒಳಗಡೆ ಆಕಾಶ ಇದೆಯಾ? ಇದೆಯಾ? ಇಲ್ಲ. ಒಂದೇ ಆಕಾಶ. ಮಡಕೆಯನ್ನು ಹೊಡೆದು ಬಿಡಿ, ಒಂದೇ ಆಕಾಶ. ಒಂದರಲ್ಲಿ ಲೀನ ಆಯ್ತು. ಮುಂಚೆನೆ ಲೀನ ಆಗಿತ್ತು, ಅದು ಮುಂಚೆನೆ ಒಂದಾಗಿತ್ತು. ಮಡಿಕೆಯಿಂದ ಅದು ಬೇರೆಯಾಗಿ ಇದ್ದಾಗೆ ಕಂಡಿತು ಅಷ್ಟೇ. ನಾವು ಮಡಿಕೆಯನ್ನು ಹೊಡಿದ್ವಿ, ಆಗ ಅದು ಹೇಗಿತ್ತು ಹಾಗೆ ಕಂಡಿತು, ಇಷ್ಟು ಹೇಳ್ಬಹುದು. ಅಂದ್ರೆ ಭ್ರಾಮಕವಾದಂತ ಒಂದು ವಿಚಾರ ಅದು. ಹೌದು. ಇದ್ರೆ ಅದು ಇರುವುದೇ ಒಂದು, ಅಲ್ಲಿ ಎರಡು ಅಂತ ಇಲ್ಲ. ಅದು ನಮ್ಮ ಮನಸ್ಸಿನ ಒಂದು ಗೋಡೆಯಿಂದ ಹಾಗೆ ಕಾಣೋದು. ಈಗ ಒಂದು ಮನೆ ಇದೆ, ಮೊದಲು ಅದು ಬಯಲಾಗಿತ್ತು, ವಿಶಾಲವಾದ ಬಯಲು. 4 ಗೋಡೆ ಎಬ್ಬಿಸಿದ್ರಿ, ಮೇಲ್ಗಡೆ ಒಂದು ಛತ್ ಹಾಕಿದ್ರಿ, ಹೌದಾನೆ? ಆಗ ಇದು ಮನೆ ಅಂತ ಹೇಳ್ತೀರಿ, ಮನೆ ಒಳಗಿನ ಆಕಾಶ. ಆಕ್ಚುಲಿ ಇಲ್ಲಿ ಆಕಾಶ ಡಿವೈಡ್ ಆಗಿಲ್ಲ, ಡಿವೈಡ್ ಆದಾಗೆ ಕಾಣ್ತದೆ ಅಷ್ಟೇ. ಗೋಡೆ ತೆಗೀರಿ, ಸೂರು ತೆಗೀರಿ, ಅದೇ ಬಯಲು, ಅದೇ ಆಕಾಶ. ಮತ್ತೆ ನಾನು ಪುನರ್ಜನ್ಮದ ಬಗ್ಗೆ ಬರ್ತೇನೆ. ಬಹಳಷ್ಟು ಜನರಿಗೆ ಆಸಕ್ತಿ ಇರ್ತದೆ, ನಾವು ಯಾವ ಜನ್ಮದಲ್ಲಿ ಇದ್ವಿ ಈ ಹಿಂದೆ, ಎಷ್ಟು ಜನ್ಮ ಆಯಿತು, ಇದರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇದೆ? ಏನಾದರೂ ವಿಧಾನಗಳಿದೆಯಾ? ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಆದರೆ ಬರೀ ತಿಳಿದುಕೊಳ್ಳಿಕ್ಕೆ ಹೋದ್ರೆ, ಯಾವುದು ಉದ್ದೇಶ ಇಲ್ಲದೆ ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಪ್ರಯೋಜನ ಆಗುದಿಲ್ಲ ಅಷ್ಟೇ. ತಮ್ಮ ಮಾತಿನ ಮಧ್ಯೆ ಇಂದು ಇವತ್ತು ಬಹಳಷ್ಟು ಜನರನ್ನ ಕುತೂಹಲಕ್ಕೀಡು ಮಾಡಿರುವಂಥ ಒಂದು ವಿಚಾರ, ಈ ಜನ್ಮದಲ್ಲಿ ಇರುವಂತಹ ಕೆಲವು ಸಮಸ್ಯೆಗಳಿಗೆ ಈ ಹಿಂದಿನ ಯಾವುದಾದ್ರೂ ಒಂದು ಜನ್ಮದಲ್ಲಿ ಮಾಡಿರುವಂತಹ ಆಗಿರುವಂತಹ ಘಟನೆಗಳು ಕಾರಣ. ಇದು ನಿಜ? ಹೌದು, ನೀವು ಹೇಳೋದು ಕರೆಕ್ಟ್. ಈಗ ಕೆಲವರಿಗೆ ಕೆಲವೊಂದು ಸಮಸ್ಯೆ ಇರ್ತದೆ ಅಂತ ತಿಳ್ಕೊಳ್ಳಿ. ಓಕೆ, ಅವರು ಎಲೋಪತಿ ಮಾಡಿದ್ರು, ಆಯುರ್ವೇದಿಕ್ ಮಾಡಿದ್ರು, ಎಲ್ಲ ಸಿಸ್ಟಮ್ ಟ್ರೈ ಮಾಡಿದ್ರು, ಎಲ್ಲಿ ಗುಣ ಆಗಲಿಲ್ಲ. ಆಗ ಲಾಸ್ಟ್ ಇದೊಂದು ಕಾರಣ ಇರಬಹುದು, ಇದಕ್ಕೆ ಟ್ರೈ ಮಾಡಬೇಕು. ಒಂದು ಅವರಾಗೆ ಹೋಗ್ಬೇಕು, ಅಥವಾ ಇನ್ನೊಬ್ಬರ ಮುಖಾಂತರ ಪಾಸ್ಟ್ ಲೈಫಿಗೆ ಹೋದ್ರೆ ಯಾವ ಲೈಫ್ನಲ್ಲಿ ಆ ಘಟನೆ, ಆ ಕರ್ಮ ಉಂಟಾಗ್ಲಿಕ್ಕೆ ಕಾರಣವಾಗಿದೆ, ಆ ಘಟನೆಯನ್ನು ಅವರು ನೋಡಬೇಕು. ಆ ನೋಡಿದ ಕೂಡಲೇ ಅದು ಹೀಲ್ ಆಗಿಬಿಡ್ತದೆ, ಅದರಿಂದ ಅವರು ಹೊರ ಬರಲಿಕ್ಕೆ ಸಾಧ್ಯತೆ ಇದೆ. ಟ್ರಾನ್ಸ್ ಅಂತ ಮಧ್ಯಂತರ ಒಂದು ಸ್ಥಿತಿ, ಅದಕ್ಕೆ ಹೋಗೋದಕ್ಕೆ ಎಲ್ರಿಗೂ ಸಾಧ್ಯ ಆಗ್ತದ? ಟ್ರಾನ್ಸ್ ಎಲ್ರಿಗೂ ಆಗುದಿಲ್ಲ, ಕೆಲವರಿಗೆ ಹೋಗ್ಲಿಕ್ಕೆ ಆಗ್ತದೆ, ಕೆಲವರಿಗೆ ಆಗುದಿಲ್ಲ. ಏನು ಕಾರಣ ಅದಕ್ಕೆ? ಅದಕ್ಕೆ ಸುಮಾರು ಕಾರಣ ಇರ್ತದೆ. ಒಂದು, ಟ್ರಾನ್ಸ್ಗೆ ಹೋಗ್ತಾನಲ್ಲ ಆ ವ್ಯಕ್ತಿಯ ಮನಸ್ಸಿನ ದಶೆ ತುಂಬಾ ಅನಾಲಿಟಿಕಲ್ ಇದ್ರೆ, ಅನಲೈಸಿಸ್ ಮಾಡುವ ವ್ಯಕ್ತಿಯಾಗಿದ್ರೆ, ಸಂಶಯವುಳ್ಳ ವ್ಯಕ್ತಿಯಾಗಿದ್ರೆ, ಮನಸ್ಸಿನಲ್ಲಿ ಬೇರೆ ಡಿಸ್ಟರ್ಬೆನ್ಸ್ ಇದ್ರೆ ಅವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾರು ಅವರನ್ನು ಟ್ರಾನ್ಸ್ಗೆ ತಗೊಂಡು ಹೋಗ್ತಾರ ಆ ವ್ಯಕ್ತಿಯ ಪರ್ಸನಾಲಿಟಿ, ಅವ ಅಂತ ಇವರ ಇಮ್ಯಾಜಿನೇಷನ್ ಗಿಂತ ಅವನದು ಪರ್ಸನಾಲಿಟಿ ಗ್ರ್ಯಾಂಡ್ ಇರಬೇಕು. ಅವನ್ ನಮ್ಮಾಗೇನೆ ಬಿಡು ಅಂತ ಹೇಳಿದ್ರೆ ಅಲ್ಲಿ ಆ ವ್ಯಕ್ತಿಯ ಮುಖಾಂತರ ಇವನಿಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೀಗೆ ಮತ್ತೆ ವಾತಾವರಣ, ಎಲ್ಲಿ ಅವರಿಗೆ ಟ್ರಾನ್ಸ್ಗೆ ತಗೊಂಡು ಹೋಗ್ತಾರೆ ಆ ವಾತಾವರಣ, ಇವೆಲ್ಲ ಕೌಂಟ್ ಆಗ್ತದೆ. ಇವೆಲ್ಲ ಕರೆಕ್ಟ್ ಇದ್ರೆ ಹೋಗ್ಲಿಕ್ಕೆ ಆಗ್ತದೆ. 3 ಫ್ಯಾಕ್ಟರ್ಸ್. ಆ ಒಂದು ಈ ಹಿಂದಿನ ಜನ್ಮದಲ್ಲಿ ಆಗಿರುವಂತಹ ತಪ್ಪುಗಳನ್ನ ಅಥವಾ ಆ ಒಂದು ಘಟನೆಗಳನ್ನ ಈ ಜನ್ಮದಲ್ಲಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇದೆ. ನಾವಂತ ಎಷ್ಟೋ ಕೇಸ್ಗಳನ್ನು ನೋಡಿದ್ದೇವೆ. ಒಬ್ಳು ಕೋಲಾರದ ಮಹಿಳೆ ನನ್ನ ಹತ್ರ ಬಂದಿದ್ಲು, ತಲೆನೋವು, ಮೈಗ್ರೇನ್ ತಲೆನೋವು. ಒಂದು 17 ವರ್ಷದಿಂದ ಅವಳಿಗೆ ಅದು ಕಾಡ್ತಾ ಇತ್ತು. ಎಲ್ಲ ಟ್ರೀಟ್ಮೆಂಟ್ ಆಯಿತು, ಫೇಲ್ಯೂರ್ ಆಯಿತು. ಅವಳ ಸಿಸ್ಟರ್ ಮಂಗಳೂರಲ್ಲಿದ್ಲು, ಹಾಗೆ ಅವಳನ್ನು ಕರ್ಕೊಂಡು ನನ್ನ ಹತ್ರ ಬಂದರು. ಅವರನ್ನ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋದೆ. ಅಲ್ಲಿ ಒಂದು ಜನ್ಮದಲ್ಲಿ ಅವಳು ಒಂದು ಎತ್ತಿನ ಗಾಡಿಯಲ್ಲಿ ಹೋಗ್ತಾ ಇದ್ಲು. ಎತ್ತಿನ ಗಾಡಿಯಲ್ಲಿ ಹೋಗುವಾಗ ಏನೋ ಅಲ್ಲಿ ಉಪದ್ರವಾಗಿ ಅವಳು ಎತ್ತಿನ ಗಾಡಿಯಿಂದ ಹೊರಗೆ ಬಿದ್ಲು, ನೆಲಕ್ಕೆ ಬಿದ್ಲು, ತಲೆಗೆ ಏಟು ಬಿತ್ತು. ಅವಳಿಗೆ ಅಲ್ಲಿ ಬ್ಯಾಂಡೇಜ್ ಮಾಡಿದ್ರು, ಅಲ್ಲಿಗೆ ಅದು ಕ್ಲೋಸ್ ಆಯಿತು ಘಟನೆ. ಸೊ ಅಲ್ಲಿ ಪೆಟ್ಟು ಬಿತ್ತಲ್ಲ, ಆ ಪೆಟ್ಟಿನಿಂದ ಅದು ಮೈಗ್ರೇನ್ ಈ ಜನ್ಮಲ್ಲಿ ಅವಳಿಗೆ ತೊಂದರೆ ಕೊಡ್ತಾ ಇದೆ. ಯಾವಾಗ ಆಕೆ ಆ ಘಟನೆನ ನೋಡಿಲ್ಲಲ್ಲ, ಆಗ ಆ ಮೈಗ್ರೇನಿಂದ ಆಕೆ ಹೊರಗೆ ಬಂದ್ಲು. ಇವತ್ತಿನವರೆಗೂ ಇಲ್ಲ, ಪ್ರಾಬ್ಲಮ್ ಇಲ್ಲ.
ಎಕ್ಸಾಂಪಲ್ ಹೇಳಿ, ಇಂಥ ಎಷ್ಟು ಬೇಕಾದಷ್ಟು ಕೇಸ್ಗಳಿವೆ, ತಾವು ಬರ್ಲಿಕ್ಕೆ ಆಗ್ತದೆ. ಸಾಕಷ್ಟು ಜನರನ್ನ ಆ ಒಂದು ಪುನರ್ಜನ್ಮಕ್ಕೆ ತಗೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರಿ. ಎಷ್ಟು ಒಬ್ಬ ವ್ಯಕ್ತಿ ಗರಿಷ್ಠ ಅಂದ್ರೆ ಎಷ್ಟು ಜನ್ಮಗಳನ್ನು ಪಡೆದಿರು ನಿಮ್ಮ ಗಮನಕ್ಕೆ ಬಂದಿದೆ? ನಾನು ಅದನ್ನೊಂದು ಕೌಂಟ್ ಅಂತ ಇಟ್ಟಿಲ್ಲ. ಅವನಿಗೆ ಹೋಗ್ಲಿಕ್ಕೆ ಸಾಧ್ಯ ಇದ್ರೆ, ಟೈಮ್ ಇದ್ರೆ, ಯಾರು ಅವರನ್ನು ಕರ್ಕೊಂಡು ಹೋಗುವವರು ಅವರಿಗೂ ಟೈಮ್ ಇದ್ರೆ ಹೋಗ್ಬೋದು. ಎಷ್ಟು ಜನ್ಮಗಳಿದ್ದಾವೆ, ಹೋಗ್ಬೋದು, ಲೆಕ್ಕ ಇಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಜನ್ಮಗಳಿಗೆ ಹೋಗೋದಕ್ಕೆ ಸಾಧ್ಯ ಇದೆ. ಅದೇ ಹೋಗಿ ಪ್ರಯೋಜನ ಏನಂತ ಹೇಳಿ ಅದೇ ನಾನು ಹೇಳೋದು. ನಾವು ಯಾವಾಗಲೂ ವರ್ತಮಾನದಲ್ಲಿ ಇರಬೇಕು. ನಾವು ಸತ್ಯವನ್ನ ಸಾಧಿಸಬೇಕು ಈಗಲೇ, ಈ ಕ್ಷಣದಲ್ಲಿ. ಅದು ಬಿಟ್ಟು ಹಿಂದಿನ ಜನರಲ್ಲಿ ನಾನು ಎಲ್ಲಿ ಹುಟ್ಟಿದೆ, ಯಾಕೆ ಹುಟ್ಟಿದೆ, ಅದೆಲ್ಲ ಅಗತ್ಯ ಇಲ್ಲ, ಬೇಡ. ಏನಾದ್ರು ಸಮಸ್ಯೆ ಇದ್ರೆ ಅದರ ಪರಿಹಾರಕ್ಕಾಗಿ ಪಾಸ್ಟ್ ಲೈಫ್ ರಿಗ್ರೆಷನ್ ಓಕೆ, ಬಟ್ ಅದನ್ನೊಂದು ಗೀಳು ಅಂತ ಮಾಡ್ಕೋಬಾರ್ದು. ಕೆಲವರಿಗೆ ಆ ಗೀಳು ಇದೆ, ಅದು ಒಳ್ಳೇದಲ್ಲ, ಟೈಮ್ ವೇಸ್ಟ್ ಅದಷ್ಟೇ. ಈಗ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತ ಹೇಳಿದ್ರಿ. ಈಗ ಒಂದು ಸಮಸ್ಯೆಗೆ ನೇರವಾಗಿ ತಾವು ಕೇಳ್ತೀರಿ, ಯಾವ ಜನ್ಮದ ಕಾರಣ ಅಂತ ಕೇಳ್ತೀರಾ, ಆ ಜನ್ಮಕ್ಕೆ ಹೋಗಿ ಅಂತ ಹೇಳ್ತೀರಾ? ಅದಕ್ಕೆ ಎಲ್ಲ ಟೆಕ್ನಿಕ್ ಒಬ್ಬರಿಗೆ ಅಪ್ಲೈ ಆಗೋದಿಲ್ಲ. ಕೆಲವರು ಒಂದು ಟೆಕ್ನಿಕಲ್ಲಿ ಹೋಗ್ತಾರೆ, ಅದರಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ಅಂದ್ರೆ ನಾವು ಬೇರೆ ಒಂದು ಟೆಕ್ನಿಕನ್ನು ಬಳಸಬೇಕಾಗ್ತದೆ. ಹಾಗೆ ಅದೇ ರೀತಿ ಈ ಹಿಂದಿನ ಜನ್ಮಗಳ ಬಗ್ಗೆ ನಾವು ಮುಂದೆ ಯಾವ ಜನ್ಮವನ್ನು ಪಡೆಯುತ್ತೆ ಅದು ಸಾಧ್ಯನಾ? ಹೋಗೋದು ಖಂಡಿತ ಸಾಧ್ಯ, ಖಂಡಿತ ಸಾಧ್ಯ. ಅದು ತಿಳ್ಕೋಬಹುದು. ನೀವು ನೆಕ್ಸ್ಟ್ ಲೈಫಲ್ಲಿ ಎಲ್ಲಿ ಹುಡ್ತೀರಾ ಅಂತ ತಿಳ್ಕೋಬಹುದು. ನೆಕ್ಸ್ಟ್ ಲೈಫ್ ನಿಮ್ಮ ಪೇರೆಂಟ್ಸ್ ಹೆಸರೇನು, ತಂದೆ ತಾಯಿ ಹೆಸರೇನು, ಅದು ತಿಳ್ಕೋಬಹುದು ಮುಂದಿನ ಜನ್ಮದಲ್ಲಿ. ಹೌದು, ಅಂದ್ರೆ ಎಲ್ಲವೂ ಈಗಲೇ ನಿರ್ಧಾರಿತವಾಗಿದೆ. ಬಟ್ ಪಾಸ್ಟ್ ಲೈಫಿನಷ್ಟು ಫ್ಯೂಚರ್ ನಿರ್ಧರಿತ ಆಗಿಲ್ಲ. ಪಾಸ್ಟ್ ಅಂದ್ರೆ ಅದು ಆಗಿ ಹೋದ ಘಟನೆ ಅಲ್ಲ. ಫ್ಯೂಚರ್ ನಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಬದಲಾವಣೆ ಆಗಬಹುದು. ಇದರಷ್ಟು 100% ಆಗುದಿಲ್ಲ ಪಾಸ್ಟ್ ಲೈಫಿನಷ್ಟು. ಅದನ್ನು ನೋಡುವಂತಹ ಕಾರಣಗಳು ಏನು, ವಿಶೇಷವಾಗಿ ಏನಾದರೂ ಉದ್ದೇಶಗಳಿದೆಯಾ? ಇದ್ದಾವೆ. ಕೆಲವರಿಗೆ ಅದೊಂದು ಕುತೂಹಲ. ನಿಮ್ಗೊಂದು ಘಟನೆ ಹೇಳ್ತೇನೆ. ಒಬ್ರು ಅವರ ಫ್ಯೂಚರ್ ಲೈಫ್ಗಿಂತಲೂ ಅದಕ್ಕೇನು ಹೇಳ್ತಾರೆ, ಏಜ್ ಪ್ರೋಗ್ರೆಷನ್ ಅಂತ ಹೇಳ್ತಾರೆ. ಈ ಲೈಫ್ನಲ್ಲಿ ಇನ್ನು ಬರುವ ಕೆಲವು ವರ್ಷಗಳು, ಅದರಲ್ಲಿ ಒಬ್ರು ಟ್ರಾವೆಲ್ ಮಾಡಿದ್ರು. ಒಬ್ಳು ಲೇಡಿ, ಪಾಶ್ಚಿಮಾತ್ಯ ಲೇಡಿ. ಅವಳು ಫ್ಲೈಟಲ್ಲಿ ಟಿಕೆಟ್ ಬುಕ್ ಮಾಡಿದ್ಲು, ಒಂದು ಫ್ಲೈಟಲ್ಲಿ. ಸೊ ಅವಳಿಗೆ ಈಗೇನೋ ಒಂದು ಖುಷಿ, ಒಂದು ಗೀಳು. ಟ್ರಾನ್ಸ್ಗೆ ಹೋದ್ಲು. ಈ ಫ್ಯೂಚರ್ ಲೈಫ್ ರಿಗ್ರೆಷನ್ ಮಾಡಿಸ್ತಾರಲ್ಲ, ಅವ್ರ ಹತ್ರ ಹೋದ್ಲು. ಸೊ ಟ್ರಾನ್ಸಿಗೆ ಎಂಟರ್ ಆದ್ಲು. ಅವಳ ಫ್ಲೈಟ್ ಬ್ಲಾಸ್ಟ್ ಆಗೋದನ್ನ, ಕ್ರಾಶ್ ಆಗೋದನ್ನ ನೋಡಿದ್ಲು. ನೋಡಿ ಯಾವಾಗ ಟ್ರಾನ್ಸಿಂದ ಹೊರಗೆ ಬಂದ್ಲಲ್ಲ, ಇಮಿಡಿಯೇಟ್ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ಲು. ಮತ್ತೆ ನೀವು ನಂಬದಿದ್ರೆ ಇರಿ, ಆ ಫ್ಲೈಟ್ ಕ್ರಾಶ್ ಆಯ್ತು. ಹೀಗೆ ಅಂದ್ರೆ ಆ ರೀತಿಯ ಅನುಕೂಲಗಳು ಕೂಡ ಇದಾವೆ. ಹಾಗೇನೆ ಇನ್ ಫ್ಯೂಚರ್ ಕೂಡ ನಿಮ್ಮ ತಂದೆ ತಾಯಿ ಮತ್ತೆ ಒಂದು ಗೊಂದಲ ಆಗ್ತದೆ. ಮೊದಲು ಹೇಳಿದ್ರೆ ಎಲ್ಲವೂ ನಿರ್ಧರಿತ ಆಗಿರ್ತದೆ. ಹೌದು. ಹಾಗಾದ್ರೆ ಅದು ಮೊದಲು ನಿರ್ಧಾರ ಆಗಿದ್ರೆ ಸಾಯ್ಬೇಕಿತ್ತು ಅಥವಾ ಏನಾದ್ರೂ ಆಗ್ಬೇಕು, ಹೋಗ್ಬೇಕಿತ್ತು. ಅದರ ಯಾವುದರ ಕೆಪಾಸಿಟಿ ಜಾಸ್ತಿ ಇರ್ತದೆ ಅದು. ಫಾರ್ ಎಕ್ಸಾಂಪಲ್ ಇಬ್ರು ಫೈಲ್ ಒನ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳಿ. ಯಾರು ಸ್ಟ್ರಾಂಗ್ ಇರ್ತಾನೆ ಅವ ವಿನ್ ಆಗ್ತಾನೆ, ಹೌದಾನೆ, ಕುಸ್ತಿಯಲ್ಲಿ, ಒಪ್ತೀರಾ? ಹಾಗೇನೆ ಒಂದು ನಮ್ಮ ಪುರುಷ ಪ್ರಯತ್ನ, ನಮ್ಮ ಸೆಲ್ಫ್ ಎಫರ್ಟ್ ಅಂತ ಇರ್ತದೆ, ಇನ್ನೊಂದು ಫೇಟ್ ಅಂತ ಇರ್ತದೆ, ಪ್ರಾರಬ್ಧ. ಹೌದಾ? ಅದು ಎರಡರ ತಿಕ್ಕಾಟ ಆಗುವಾಗ ಯಾರು ಸ್ಟ್ರಾಂಗ್ ಇದ್ದಾರೆ ಅವರು ವಿನ್ ಆಗ್ತಾರೆ. ನಿಮ್ಮ ಪ್ರಯತ್ನ ಪ್ರಾರಬ್ಧಕ್ಕಿಂತ ಜಾಸ್ತಿ ಸ್ಟ್ರಾಂಗ್ ಇದ್ರೆ ನಿಮ್ಮ ಪ್ರಯತ್ನ ವಿನ್ ಆಗ್ತದೆ, ನೀವು ವಿನ್ ಆಗ್ತೀರಿ. ಇಲ್ಲ ನಿಮ್ಮ ಪ್ರಯತ್ನ ಕಮ್ಮಿ ಆಯ್ತು ಅಥವಾ ಆ ಮಟ್ಟಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಪ್ರಾರಬ್ಧ ವಿನ್ ಆಗ್ತದೆ. ಸಿಂಪಲ್. ಸರಿ. ಅದೇ ರೀತಿ ಈ ಪುನರ್ಜನ್ಮಗಳಿಗೆ ಹೋಗುವಂತ ಬೇರೆ ಏನು ಕುತೂಹಲಕಾರಿ ಅಂಶಗಳು ತಮಗೆ ಬಂತು? ಬಹಳಷ್ಟು ಬಂತು, ಬಹಳ ಇಂಟ್ರೆಸ್ಟಿಂಗ್. ಆ ಕಾಲದ ಜನ ಹೇಗಿದ್ರು, ಆ ವಾತಾವರಣ, ಅದೆಲ್ಲ ತಿಳ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿ. ಮತ್ತೆ ಅದು ಅಲ್ಲಿ ಬಂದಿರುವಂತಹದ್ದು ವಾಸ್ತವವಾಗಿ ಈ ಹಿಂದೆ ನಡೆದಿತ್ತು ಅನ್ನೋದಕ್ಕೆ ಏನಾದರೂ ದಾಖಲೆಗಳು ಸಿಗ್ತವ? ದಾಖಲೆ ಅಂದ್ರೆ ಅದು ಹುಡುಕ್ಬೇಕಷ್ಟೇ. ಯಾಕಂದ್ರೆ ಅಮೆರಿಕದಲ್ಲಿ ಒಂದು ಘಟನೆ ಆಯ್ತು. ಗೋಲ್ಡ್ ಬರ್ಗ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ, ಅವ ಇಂಡಿಯಾಕ್ಕೂ ಬಂದಿದ್ದ. ಅವ ಕೆಲವು ಪಾಸ್ಟ್ ಲೈಫ್ ಬಗ್ಗೆ ಎಲ್ಲ ಬುಕ್ಸ್ ಎಲ್ಲ ಬರೆದಿದ್ದಾನೆ. ಅವ ಹೇಗೆ ಫೇಮಸ್ ಆದಂದ್ರೆ, ಒಂದು ಕಡೆ ಒಂದು ಮಗು ಹುಟ್ಟಿತು, ಮಗು ದೊಡ್ಡದಾಯ್ತು. ಆ ಹುಡುಗನನ್ನ ಅವ ರಿಗ್ರೆಸ್ ಮಾಡಿದ. ಆ ಮಗುವನ್ನ ಅವ ರಿಗ್ರೆಸ್ ಮಾಡಿದ ಪಾಸ್ಟ್ ಲೈಫಿಗೆ. ಸರಿ. ಪಾಸ್ಟ್ ಲೈಫಿಗೆ ರಿಗ್ರೆಸ್ ಮಾಡಿ ಆದ್ಮೇಲೆ ಒಂದು 15 ಅಥವಾ 20 ವರ್ಷದ ಹಿಂದೆ ಒಂದು ಕೊಲೆಯ
ಕೇಸ್ ಕಡೆದು ಆ ಘಟನೆ ಅವರನ್ನು ಕರ್ಕೊಂಡು ಹೋಗ್ತದೆ. ಹ್ಮ್. ಕೆಲವು ವ್ಯಕ್ತಿಗಳು ಕೂಡಿ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಿರ್ತಾರೆ. ಹಾಂ ಹಾಂ ಹಾಂ. ಆ ಮರ್ಡರ್ ಯಾರು ಆಗಿದ್ದಾನೆ ಅದೇ ವ್ಯಕ್ತಿ ಈಗ ಹುಡುಗನಾಗಿದ್ದಾನೆ. ಓಹ್ ಹಾಂ. ಸೊ ಅವ ಎಲ್ಲ ಹೇಳ್ತಾನೆ ಹೇಗೆ ಕೊಲೆ ಮಾಡಿದ್ರು, ಯಾವ ಜಾಗಕ್ಕೆ ತಗೊಂಡೋದ್ರು, ಹೇಗೆ ಮಾಡಿದ್ರು ಅಂತೇಳಿ ಅವ ಡೀಟೇಲ್ ಕೊಡ್ತಾನೆ. ಅದು ಫೈಲ್ ಇನ್ನು ಕ್ಲೋಸ್ ಆಗಿರಲಿಲ್ಲ. ಹ್ಮ್. ಸೊ ಇವ್ರು ಹೋಗಿ ಫೈಲ್ ಓಪನ್ ಮಾಡ್ತಾರೆ ಹ್ಮ್. ಪಾಸ್ಟ್ ಲೈಫ್ನ ಆಧಾರದ ಮೇಲೆ. ಹ್ಮ್. ಅದಕ್ಕೆ ಸಾಮ್ಯತೆ ಕಂಡು ಬರ್ತದೆ. ಹ್ಮ್. ಹಾಗೆ ಆ ವ್ಯಕ್ತಿ ಫೇಮಸ್ ಆಗ್ತಾನೆ, ಗೋಲ್ಡ್ಸ್ಬರ್ಗ್ ಅಂತೇಳಿ. ಅದೇ ರೀತಿ ಮತ್ತಷ್ಟು ಇನ್ನು ಕೆಲವರಲ್ಲಿ ಕಾಡುವಂಥ ಕುತೂಹಲ, ನಾವು ಬದುಕುತ್ತಾ ಇರುವಂಥ ಈ ಲೋಕ ಒಂದೇ ಲೋಕ ಇರೋದೆ, ಬೇರೆ ಲೋಕಗಳಿದೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ ಸೂಕ್ಷ್ಮ ಶರೀರಗಳ ಲೋಕ ಅಥವಾ ಬೇರೆ ಬೇರೆ ಲೋಕಗಳು ಇದೆ, ಅವು ಹೌದಾ? ಹೌದು, ಇದಾವೆ. ಹ್ಞೂ. ಆಮೇಲೆ ಅಲ್ಲಿ ಯಾರೆಲ್ಲ ಇರ್ತಾರೆ? ಅಲ್ಲಿ ಹೋಗೋದಕ್ಕೆ ಏನಾದರೂ ಅರ್ಹತೆಗಳು ಇದೆಯಾ? ಹೋಗ್ಲಿಕ್ಕೆ ಅರ್ಹತೆ ಅಂತ ಹೇಳಲಿಕ್ಕೆ ಅಲ್ಲಿ ಅವರವರ ಪ್ರಾರಬ್ಧದ ಪ್ರಕಾರ ಅವರವರು ಹೋಗ್ತಾರೆ. ಹ್ಞೂ. ಅದಕ್ಕೆ ಇದೇ ಅರ್ಹತೆ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅದನ್ನು ನಾವು ನಿಯಂತ್ರಿಸಲಿಕ್ಕೆ ಆಗುದಿಲ್ಲ ನೋಡಿ. ಹ್ಞೂ. ಅದು ವಿಶ್ವಶಕ್ತಿ ಅದು ನಿಯಂತ್ರಿಸ್ತದೆ. ಹ್ಞೂ. ಇಲ್ಲಿ ಹೋಗುವ ಅಗತ್ಯನೂ ನಮಗೆ ಕಾಣುದಿಲ್ಲ, ಯಾಕೆ ಹೋಗಬೇಕು? ಹ್ಞೂ. ಹೌದಾನೆ, ಈಗ ಇರೋದನ್ನೇ ನಮಗೆ ಸರಿ ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಲ್ಲ, ತಾವು ಈ ಒಂದು ಪುನರ್ಜನ್ಮವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಲೋಕದಲ್ಲಿದ್ದವರು ಏನಾದರೂ ಬಂದಿದ್ದಾರಾ, ಸಿಕ್ಕಿದ್ದಾರೆ? ಅದು ಪುನರ್ಜನ್ಮ ಅಂದ್ರೆ ನಾವು ಆಫ್ಟರ್ ಡೆತ್, ಪುನರ್ಜನ್ಮದಲ್ಲಿ ಸಿಕ್ಕಿಲ್ಲ, ಆಫ್ಟರ್ ಡೆತ್ ಎಲ್ಲಿ ಹೋಗ್ತಾರಲ್ಲ ಆಗ ಬೇರೆ ಲೋಕದವರು ಸಿಕ್ಕಿದ್ರು. ಇವರನ್ನ ಮೀಟ್ ಮಾಡ್ಲಿಕ್ಕೆ, ಯಾರು ದೇಹ ಬಿಟ್ಟಿದಾರಲ್ಲ ಅವರನ್ನ ಇದು ಮಾಡ್ಲಿಕ್ಕೆ. ಯಾವ ಲೋಕ ಅಂತ ಏನಾದರೂ ಹೇಳ್ತಾರೋ ಅವರು ಹೇಳುದಿಲ್ಲ. ಕೆಲವರು ಹೇಳಿದ್ರು, ಹೇಳ್ಬೋದೇನೋ, ಬಟ್ ನಂಗೆ ತಿಳಿದ ಪ್ರಕಾರ ಅವರು ಅಂತ ಸ್ಪೆಸಿಫಿಕ್ ಆಗಿ ಏನು ಹೇಳಲಿಲ್ಲ. ಬಟ್ ಇದ್ದಾರೆ ಅಂತ ಲೋಕಗಳು ಇವೆ. ಸರಿ, ಈಗ ಆಧ್ಯಾತ್ಮ ನಮ್ಮ ಬದುಕಿಗೆ ಎಷ್ಟು ಮುಖ್ಯ ಆಗ್ತದೆ ಮತ್ತು ಯಾಕೆ ಮುಖ್ಯ ಆಗ್ತದೆ ಅನ್ನೋದು ಒಂದು ಮೂಲಭೂತವಾದಂಥ ಪ್ರಶ್ನೆ. ನಾನು ಆವಾಗಲೇ ನಿಮ್ಗೆ ಹೇಳಿದ್ದೇನೆ, ಜೀವನದ ಪರಮೋಚ್ಚ ಗುರಿಯೇ ಅದು ಬಿಡುಗಡೆ, ಸ್ಯಾಟಿಸ್ಫ್ಯಾಕ್ಷನ್, ಖುಷಿ, ಹೌದಾನೆ, ಆನಂದ. ಈಗ ಯಾರು ಏನ್ ಬೇಕಾದ್ರೆ ಮಾಡಲಿ, ಒಬ್ಬ ಸ್ಟೂಡೆಂಟ್ ಸ್ಟಡಿ ಮಾಡಲಿ, ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡಲಿ, ಓಕೆ, ಇನ್ನೊಬ್ಬ ವ್ಯಕ್ತಿ ಉದ್ಯೋಗ ಮಾಡಲಿ, ಯಾಕೆ ಮಾಡ್ತಾರೆ ಅವರು? ತಮಗೆ ಖುಷಿ ಸಿಗ್ಬೇಕಂತ ಮಾಡ್ತಾರೆ, ಹೌದಾನೆ. ಸಮಸ್ಯೆ ಏನಂದ್ರೆ ಅದು ಖುಷಿ ಎಷ್ಟು ಸಮಯ ಇರ್ತದೆ ಅಂತ ಹೇಳಿ ಅಷ್ಟೇ. ಅದು ಖುಷಿ ಅವನ ಇಚ್ಛಿಸಿದ ಪದಾರ್ಥ ಸಿಕ್ಕಿದಾಗ ಇರ್ತದೆ, ಸ್ವಲ್ಪ ಸಮಯ ಇರ್ತದೆ, ಆಮೇಲೆ ಅದು ಹೋಗ್ತದೆ. ಆಗವ ಪುನಃ ರಿಪೀಟ್ ಟ್ರೈ ಮಾಡ್ತಾನೆ, ಇನ್ನೊಂದೇನೋ ಖುಷಿಗಾಗಿ, ಸಂತೋಷಕ್ಕಾಗಿ. ಹೀಗೆ ಅದು ದೂರ ಹೋಗ್ತಾ ಇರ್ತದೆ. ಅವ ಆಲೋಚನೆ ಮಾಡ್ತಾನೆ, ಇದೊಂದು ಸಿಕ್ಕಿದ್ರೆ ನಾನು ಬಹಳ ಖುಷಿ ಆಗ್ತೇನೆ, ಮತ್ತೆ ನಂಗೆ ಏನು ಮಾಡ್ಲಿಕ್ಕಿಲ್ಲ ಲೈಫ್ನಲ್ಲಿ ಅಂತೇಳಿ. ಬಟ್ ಹಾಗೆ ಆಗುದಿಲ್ಲ, ಹೌದಾನೆ. ಅದು ಪೋಸ್ಟ್ಪೋನ್ ಆಗ್ತಾ ಹೋಗ್ತಾನೆ. ಇದು ಎಲ್ಲರ ಜೀವನದಲ್ಲಿ ಕಂಡು ಬರುವ ಒಂದು ಅನುಭವ, ಸಾಮಾನ್ಯ ಅನುಭವ. ಬಟ್ ಆಧ್ಯಾತ್ಮಿಕತೆ ಎಂಬುದು ನಮ್ಗೇನು ತಿಳಿಸ್ಕೊಡ್ತಾ ಅಂದ್ರೆ, ಯಾವುದನ್ನು ಪಡೆಯುವುದರಿಂದ ಮತ್ತೆ ನಮಗೆ ಯಾವ ಬೇರೆ ವಸ್ತುವನ್ನು ಪಡೆಯುವ ಅವಶ್ಯಕತೆ ಇಲ್ಲವೋ ಆ ಸ್ಟೇಜಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಮತ್ತೆ ನೀವು ಫನ್ಗಾಗಿ ಬೇಕಿದ್ರೆ, ಒಂದು ತಮಾಷೆಗಾಗಿ ಬೇಕಿದ್ರೆ ನೀವು ಅದನ್ನು ಪಡೀಲಿಕ್ಕೆ ಹೋಗ್ಬೋದು. ಬಟ್ ಅದಿಲ್ಲದೆ ನನಗೆ ಖುಷಿ ಸಿಗುವುದಿಲ್ಲ, ಅದಿಲ್ಲದೆ ನಾನು ಬಾಳಲಾರೆ ಎಂಬ ದೈನ್ಯ ಸ್ಟೇಟ್, ಆ ಡಿಪೆಂಡೆನ್ಸಿ ಸ್ಟೇಟಿಗೆ ನೀವು ಬರುವುದಿಲ್ಲ, ಇಷ್ಟು ಹೇಳ್ಬೋದು. ಸಾಮಾನ್ಯ ತುಳುವಲ್ಲಿ ನಾವು ಹೇಳೋದು ಕೇಳ್ತೇವೆ, ಮಸ್ತ್ ಎಡ್ಡಂತಿನಾರ ಅರೇನು ದೇವರು ಬಾರಿ ಬೇಗಲೆತ್ತೋರು, ಕೈತಲ್ಲೆತ್ತೊಂಡೇರು. ಆದರೆ ಸಾಮಾನ್ಯವಾಗಿ ಬಹಳ ಒಳ್ಳೆಯ ಕೆಲಸವನ್ನು ಮಾಡಿದವರಿಗೆ ಕಷ್ಟಗಳು ಜಾಸ್ತಿ ಅಥವಾ ಬೇಗ ಅವರು ಸಾವನ್ನಪ್ತಾರೆ. ಇದಕ್ಕೆ ಕಾರಣ ಏನು ಆಧ್ಯಾತ್ಮಿಕವಾಗಿ ಹೇಳೋದು? ಇದಕ್ಕೂ ಯಾವ ಕಾರಣ ಇಲ್ಲ. ಅವ ಒಳ್ಳೆ ವ್ಯಕ್ತಿ ಹೌದು ಈ ಜನ್ಮದಲ್ಲಿ, ಪಾಸ್ಟ್ ಲೈಫ್ನಲ್ಲಿ ಏನೋ ಬೇಡವಾದದ್ದು ಮಾಡಿರ್ಬೇಕು, ಅದು ಈಗ ಕಂಡು ಬರ್ತದೆ ಅಷ್ಟೇ. ಅದಕ್ಕೆ ನಾವು ಕನೆಕ್ಷನ್ ಕೊಡಬಾರ್ದು. ಇವ ಬಹಳ ಒಳ್ಳೆ ವ್ಯಕ್ತಿ, ಇವನಿಗೆ ಯಾಕೆ ಎಷ್ಟು ಕಷ್ಟ ಅಂತೇಳಿ. ಒಳ್ಳೆ ವ್ಯಕ್ತಿ ಹೌದು, ಈಗ ಒಳ್ಳೆ ಮಾಡಿದಾನೆ ಹೌದು, ಮುಂದೆ ಅದರ ಫಲವನ್ನು ಅನುಭವಿಸ್ತಾನೆ. ಬಟ್ ಈಗ ಬಂದಿರೋ ದುಃಖಕ್ಕೆ ಕಾರಣ ಹಿಂದಿನದ್ದಂತ ತಗೋಬೇಕು, ಅಥವಾ ಈ ಲೈಫ್ನಲ್ಲಿ ಹಿಂದೆ ಏನೋ ಮಾಡಿರ್ಬೇಕಂತ ತಿಳ್ಕೊಬೇಕು ಅಷ್ಟೆ. ಮತ್ತೊಂದು ಶಬ್ದ ಆತ್ಮೋದ್ಧಾರ, ಏನದು? ಹೇಗೆ ಸಾಧ್ಯ? ಆತ್ಮವನ್ನು ಉದ್ಧಾರ ಮಾಡೋದು ಹೇಗೆ? ಆತ್ಮ ಆಲ್ರೆಡಿ ಉದ್ಧಾರ ಆಗಿದೆ, ಅದನ್ನು ಇನ್ನು ಉದ್ಧಾರ ಮಾಡುವ ಅಗತ್ಯ ಇಲ್ಲ. ಇಟ್ ಈಸ್ ಆಲ್ರೆಡಿ ಅಚೀವ್ಡ್. ಬಟ್ ನಾವು ಅದನ್ನು ಕಂಡುಹಿಡಿಬೇಕಷ್ಟೇ. ಸಮಸ್ಯೆ ಬಂದಿರೋದಿಲ್ಲ, ನಾವು ಅದನ್ನು ಉದ್ಧಾರ ಮಾಡ್ಲಿಕ್ಕೆ ಹೋಗ್ತೇವೆ. ಉದ್ಧಾರ ಮಾಡುವ ಅಗತ್ಯ ಇಲ್ಲ, ಆಲ್ರೆಡಿ ಇಟ್ ಈಸ್. ಈಗ ಪರಪೀಡನೆಯನ್ನು ಮಾಡುವಂಥ ವ್ಯಕ್ತಿ, ಅದು ಆ ವ್ಯಕ್ತಿಯ ಒಳಗಿನ ಆತ್ಮಕ್ಕೆ ಅದು ಸಲ್ಲುವುದಿಲ್ಲ, ತಪ್ಪುಗಳು, ದೋಷಗಳು. ಆತ್ಮಕ್ಕೆ ಯಾವ ದೋಷನೂ ತಾಗುದಿಲ್ಲ.
ಅದು ಏನಿದ್ರು ಮನಸ್ಸಿಗೆ, ಆತ್ಮಕ್ಕೆ ಏನು ದೋಷ ಆಗ್ತದೆ? ಏನಿಲ್ಲ. ಅದು ಆಕಾಶದ ಹಾಗೆ. ಈ ಸಮಾಜದಲ್ಲಿ ಇದ್ದಾರೆ, ಆಕಾಶಕ್ಕೆ ಕೆಟ್ಟ ನೀವು ವ್ಯಕ್ತಿಗಳು ಇದ್ದಾರೆ, ಒಳ್ಳೆಯ ವ್ಯಕ್ತಿಗಳು ಇದ್ದಾರೆ. ಕೆಟ್ಟದನ್ನು ಮಾಡುವವರು ಅಥವಾ ಬೇರೆಯವರಿಗೆ ಹಿಂಸೆನೆ ಮಾಡುವುದನ್ನ ಗುರಿಯಾಗಿಸಿಕೊಂಡವರು, ಹ. ಅವರ ಆತ್ಮ ಪರಿಶುದ್ಧವಾಗಿದೆಯಾ? ಅದನ್ನು ಉದ್ಧಾರ ಮಾಡುವುದು ಹೇಗೆ? ಅವರ ಅಲ್ಲಿ ಆತ್ಮದು ಬರುವುದಿಲ್ಲ. ಆತ್ಮ ಯಾವಾಗಲೂ ಪರಿಶುದ್ಧವಾಗಿದೆ. ಅವರ ಮನಸ್ಸು, ಮನಸ್ಸನ್ನು ಹೌದು, ಅದರ ಜೊತೆ ಅವರು ಅಂದ್ರೆ ಆತ್ಮ ಬೇರೆ, ಮನಸ್ಸು ಬೇರೆ. ಹೌದು, ಬೇರೆ ಬೇರೆ. ಬಟ್ ನಾವೇನ ಹೇಳ್ತೇವೆ ಅಂದ್ರೆ ಸಾಮಾನ್ಯವಾಗಿ ಕೆಲವೊಂದ್ಸರಿ ಮನಸ್ಸಿಗೆ ಆತ್ಮ ಅಂತ ಹೇಳ್ಬಿಡ್ತೇವೆ, ಆತ್ಮನಿಗೆ ಮನಸ್ಸು ಅಂತ ಹೇಳ್ತೇವೆ. ಅದು ಬೇರೆ ಬೇರೆ ಸಿಚುವೇಶನ್ ಅಲ್ಲಿ ನಮ್ಮ ರೂಢಿಯ ಪ್ರಕಾರ ಅದು ಚೇಂಜ್ ಆಗಿಬಿಡ್ತದೆ. ಹಾಗೆ ಅಂದ್ರೆ ಅದನ್ನ ಪರಿವರ್ತನೆ ಮಾಡಿದ್ರೆ ತನ್ನಿಷ್ಟಕ್ಕೆ ಆತ್ಮದ ಉದ್ಧಾರ ಕೂಡ ಆಗಿರ್ತದೆ. ಅದು ಹೌದು. ಈಗ ಆತ್ಮ ಪರಲೋಕಕ್ಕೆ ಹೋಯ್ತು ಅಂತೇಳಿ ಆತ್ಮ ಎಲ್ಲಿಗೂ ಹೋಗುದಿಲ್ಲ, ಹೋದದ್ದು ಮನಸ್ಸು. ಹಾಗೆ ಅದೊಂದು ರೂಢಿಯಲ್ಲಿ ಹಾಗೆ ಬಂದ್ಬಿಟ್ಟಿದೆ ಅಷ್ಟೇ. ಆತ್ಮನಿಗೆ ಚಲನೆ ಇಲ್ಲ. ಯಾಕೆ ಹೇಳಿ? ಅದು ಎಲ್ಲ ಕಡೆ ತುಂಬಿದೆ, ಪರಿಪೂರ್ಣವಾಗಿದೆ. ಪರಿಪೂರ್ಣವಾಗಿ ಇರುವ ಆತ್ಮ, ಚೈತನ್ಯ ವಸ್ತು, ಅದು ಇನ್ನೊಂದು ಕಡೆ ಹೆಜ್ಜೆ ಇಡ್ಲಿಕ್ಕೆ ಹೇಗೆ ಸಾಧ್ಯ? ಎಲ್ಲ ಕಡೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ದೇಹ ಮಾತ್ರ ಅದು ನಾಶ ಆಗಿದೆ, ಆತ್ಮ ನಾಶ ಆಗುದಿಲ್ಲ, ಅದು ಇನ್ನೊಂದು ದೇಹವನ್ನು ಸೇರಿಕೊಳ್ತದೆ. ಹೌದು. ಹೌದಾ? ಅದಕ್ಕೆ ಏನಾದ್ರೂ ನಿರ್ದಿಷ್ಟ ಕಾರಣಗಳಿರ್ತದೆ? ಇಷ್ಟೇ ಸಮಯ ಅಂತ ಇದೆಯಾ? ಆತ್ಮ ಸೇರುವುದಿಲ್ಲ, ಮನಸ್ಸು ಸೇರ್ತದೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಒಂದು ಮಡಿಕೆಯಲ್ಲಿ ನೀರಿದೆ, ಆ ಮಡಿಕೆಯ ನೀರನ್ನ ನಾವು ಇನ್ನೊಂದು ಮಡಿಕೆಗೆ ಹಾಕಿದೆ ಅಂತ ತಿಳ್ಕೊಳ್ಳಿ. ಅಲ್ಲೇನಾಯ್ತು? ಮಡಿಕೆಯ ನೀರು ಅಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಇನ್ನೊಂದು ಮಡಿಕೆಗೆ. ಬಟ್ ಈ ಸ್ಪೇಸ್ ಅಲ್ಲಿ ಇದೆಯಲ್ಲ, ಮೊದಲ ಮಡಿಕೆಯ ಸ್ಪೇಸ್, ಅದೆಲ್ಲಿಗೆ ಹೋಗ್ಲಿಲ್ಲ. ಹಾಗೇನಿದೆ, ಮನಸ್ಸು ಮಾತ್ರ ಟ್ರಾನ್ಸ್ಫರ್ ಆದದ್ದು ಅಲ್ಲಿ. ಮನಸ್ಸು ಕೂಡ ಹಾಗೆ, ಅದು ಅವಿನಾಶಿ ಇಲ್ಲ. ಯಾವಾಗ ಸತ್ಯದ ಅನುಭೂತಿ ಆಗ್ತದೆ ಅಲ್ಲಿ ಅದರ ಎಂಡ್ ಉಂಟಾಗ್ತದೆ. ಅಲ್ಲಿ ಮತ್ತೆ ಕೆಟ್ಟ ಮನಸ್ಸು, ಒಳ್ಳೆಯ ಮನಸ್ಸು ಅಂತ ಇಲ್ಲ. ಮನಸ್ಸು ಯಾವಾಗಲೂ ಕೆಟ್ಟದ್ದೇ. ಅದಕ್ಕೆ ನಾನು ಹೇಳಿದ್ದು ಮನಸ್ಸು ಯಾವಾಗಲೂ ಕೆಟ್ಟದ್ದೇ. ಈಗ ಒಂದು ಸೆಗಣಿದೆ ಅಂತ ತಿಳ್ಕೊಳ್ಳಿ, ಅದನ್ನು ನೀವು ಇದನ್ನು ಒಳ್ಳೆ ಸಗಣಿ ಮಾಡ್ಬೇಕಂತ ನೀವು ಜಾಸ್ತಿ ಪ್ರಯತ್ನ ಪಟ್ಟಷ್ಟು ಏನಾಗ್ತದೆ? ಅದು ಮತ್ತಷ್ಟು ದುರ್ವಾಸನೆ ಬರ್ತದೆ. ಹೌದಾ? ಎಲ್ಲ ಫೇಲ್ಯೂರ್ ಆಗೋದು ಇಲ್ಲಿಯೇ. ಮನಸ್ಸನ್ನು ಶುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ, ಮತ್ತಷ್ಟು ಅದು ಮಬ್ಬು ಹೊಡಿತದೆ. ಈಗ ವಿಷ ಇದೆ ಅಂತ ತಿಳ್ಕೊಳ್ಳಿ, ನಾನು ವಿಷವನ್ನ ಪ್ಯೂರ್ ಮಾಡ್ತೇನೆ ಅಂತ ಹೊರಟ್ರೆ ಏನಾಗ್ತದೆ? ಭಯಂಕರ ಘೋರ ವಿಷ ಆಗ್ತದೆ. ಹೌದಾ? ನಮ್ಮ ಜನ ಫೇಲ್ಯೂರ್ ಆಗೋದು ಇಲ್ಲಿಯೇ. ಮನಸ್ಸನ್ನ ಶುದ್ಧ ಮಾಡ್ಲಿಕ್ಕೆ ಹೋಗ್ತಾರೆ, ಅದು ಮತ್ತಷ್ಟು ಘೋರ ವಿಷ ಆಗಿಬಿಡ್ತದೆ. ಅದರಿಂದಲೇ ಅವರು ಬಂಧಿತರಾಗ್ತಾರೆ. ನಾವೇನ್ ಮಾಡ್ಬೇಕಂದ್ರೆ ಮನಸ್ಸನ್ನ ಶುದ್ಧ ಮಾಡುವಷ್ಟು ಏನು ಸಾಹಸ ಮಾಡುವ ಅಗತ್ಯ ಇಲ್ಲ. ಯಾವ ಟೈಮನ್ನು ನಾವು ಮನಸ್ಸನ್ನ ಶುದ್ಧ ಮಾಡ್ಲಿಕ್ಕೆ ಆಗ್ತೀವೋ ಅದಕ್ಕೆ ವಿನಿಯೋಗಿಸ್ತೀವೋ ಅದೇ ಟೈಮನ್ನು ಮನಸ್ಸಿಂದ ಆಚೆ ಹೋಗ್ಲಿಕ್ಕೆ, ಅತಿಕ್ರಮಿಸ್ಲಿಕ್ಕೆ ಟ್ರೈ ಮಾಡಬೇಕು. ಆಗ ಫಿನಿಶ್, ಮನಸ್ಸು ಡ್ರಾಪ್ ಆಗ್ತದೆ, ನಮ್ಗೇನ್ ಬೇಕೋ ಅದು ಸಿಗ್ತದೆ. ಸತ್ಯದ ಶೋಧನೆ ಅಥವಾ ಆಧ್ಯಾತ್ಮದ ಒಲವು ಅದು ವೈರಾಗ್ಯದ ಆರಂಭ ಅಲ್ವಾ? ವೈರಾಗ್ಯದ ಆರಂಭ ಅಂತಲೂ ಹೇಳ್ಬೋದು. ಅಲ್ಲಿ ಏನಕ್ಕಂದ್ರೆ ಈಗ ಹಿಪ್ಪಿಗಳಿದ್ದಾರೆ ನೋಡಿ, ಈಗ ವಿದೇಶದಲ್ಲಿ ನೀವು ಹಿಪ್ಪಿಗಳಂತ ಕೇಳಿ, ಯಾವಾಗ ಅವರಿಗೆ ಭೋಗಗಳನ್ನು ಅನುಭವಿಸಿ ಸಾಕಾಗ್ತದ, ಆಗಲ್ಲಿ ಆಧ್ಯಾತ್ಮಿಕತೆಯ ಕಡೆ ಒಲ ಉಂಟಾಗ್ತದೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಉಲ್ಟಾ, ಹೌದಾನೆ? ಅಲ್ಲಿ ಭೋಗದಲ್ಲಿ ವಿರಾಗ ಅಂದ್ರೆ ಅದನ್ನು ಅನುಭವಿಸಿ ಇದು ಸಾಕು ಅಂತ ಸುಸ್ತಾಗ್ಬಿಡ್ತಾರೆ. ಆಗ ಆಟೋಮ್ಯಾಟಿಕ್ ಆಗಿ ಅವರ ಮನಸ್ಸು ಕೇಳ್ತದೆ, ಅವರಲ್ಲಿ ಒಂದು ಹಸಿ ಉಂಟಾಗ್ತದೆ. ಜೀವನ ಅಂದ್ರೆ ಇಷ್ಟೇನಾ? ಇಷ್ಟೇ ಭೋಗಗಳ? ಇವನು ಅನುಭವಿಸೋದೇ ಜೀವನದ ಗುರಿಯಾ? ಇದರ ಆಚೆ ಏನಾದ್ರೂ ಇದೆಯಾ ಅಂತೇಳಿ ಅವರೊಳಗೆ ಒಂದು ಜಿಜ್ಞಾಸೆ ಹುಟ್ಟುತ್ತದೆ. ಆಗ ಅಲ್ಲಿ ಆಧ್ಯಾತ್ಮಿಕತೆ ಸ್ಟಾರ್ಟ್ ಆಗ್ತದೆ. ಅದು ಸ್ಟಾರ್ಟಿಂಗ್ ಪಾಯಿಂಟ್. ಸತ್ಯ ಶೋಧನೆಗೆ ಹೊರಟವರಿಗೆ ಹಾದಿಯಲ್ಲಿ ತೊಡಕಾಗುವಂತಹ ಅಂಶಗಳು ಏನು? ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ? ತುಂಬಾ ಇದೆ. ಎಲ್ಲ ಧರ್ಮ ಗ್ರಂಥಗಳು ಬರೆದಿರೋದೇ ಅದನ್ನೇ. ನೀವು ಅಲ್ಲಿ ನೋಡಿದ್ರೆ ಬೇಕಾದಷ್ಟಿದೆ, 1000 ಗಟ್ಟಲೆ ಇದೆ. ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅಲ್ಲಿ ನೋಡಿದ್ರೆ ನಮಗೆ ಬೇಕಾದಷ್ಟು ಸಿಗ್ತದೆ ಉದಾಹರಣೆಗಳು. ಅಂದ್ರೆ ಪ್ರಮುಖವಾಗಿ ಯಾವೆಲ್ಲ ಸಮಸ್ಯೆಗಳು? ಪ್ರಮುಖವಾಗಿ ಅಟ್ರಾಕ್ಷನ್ಸ್, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ವರ್ಗಗಳು, ಅವೇ ಮೇನ್ ಬ್ಲಾಕ್ಸ್. ಅವೆಲ್ಲವನ್ನ ಮೀರಿ ನಿಲ್ಲುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯ ಆಗ್ತದ? ಮತ್ತೆ ಹೇಗೆ ಸಾಧ್ಯ ಮಾಡಿಕೊಳ್ಳಬಹುದು? ಸಾಮಾನ್ಯರಿಗೆ ಸಾಧ್ಯ ಆಗ್ತದ ಅಂದ್ರೆ ಎಲ್ಲರೂ ಅಸಾಮಾನ್ಯರೇ, ಎಲ್ಲರೂ ವಿಶಿಷ್ಟರೇ. ಪ್ರತಿಯೊಬ್ಬರಲ್ಲಿ ಆ ಕೆಪಾಸಿಟಿ ಇದೆ. ಅವರವರನ್ನ ಸಾಮಾನ್ಯರು ಅಂತ ಥಿಂಕ್ ಮಾಡಿದ್ದಾರೆ. ನಾವು ಹೊಣೆಗಾರರಲ್ಲ, ಪ್ರತಿಯೊಬ್ಬರು ಸ್ಪೆಷಲ್. ಯಾಕಂದ್ರೆ ಈ ನಮ್ಮೊಳಗೆ ಆ ವಿಶೇಷ ಇದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತದೆ? ಮತ್ತೆ ಅದನ್ನು ಸಾಧಿಸುವುದು ಹೇಗೆ ಅನ್ನುವಂಥ ಪ್ರಶ್ನೆ. ಸಾಧಿಸ್ಲಿಕ್ಕೆ ಬೇರೆ ಬೇರೆ ದಾರಿಗಳಿವೆ. ಉದಾಹರಣೆಗೆ ಪ್ರಾಚೀನ ಏಷ್ಯಾದಲ್ಲಿ ಬಹಳಷ್ಟು ಕಾಲದಿಂದಲೂ
ಒಂದು ಕಾಮನ್ ಟೆಕ್ನಿಕ್ ಏನಂದ್ರೆ ಶ್ರವಣ ಮನನ ನಿಧಿಧ್ಯಾಸನ. ಗುರುವಿನ ಹತ್ರ ಹೋಗೋದು, ಗುರು ಏನು ಹೇಳ್ತಾನೆ ಅದನ್ನ ಕೇಳೋದು, ಅದರ ಮೇಲೆ ಚಿಂತನೆ ಮಾಡೋದು, ಆ ಭಾವದಲ್ಲಿ ಇರೋದು. ಇದು ಕಾಮನೆಸ್ಟ್. ಹೆಚ್ಚಿನ ಜನರಿಗೆ ಈ ಪ್ರಕ್ರಿಯೆಯಿಂದ ಸಾಕ್ಷಾತ್ಕಾರ ಆಗಿದೆ. ಸರಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರಕ್ರಿಯೆ ಧ್ಯಾನ. ಬೇರೆ ಬೇರೆ ರೀತಿಯ ಧ್ಯಾನ ಪದ್ಧತಿಗಳಿವೆ, ಅವುಗಳನ್ನು ಮಾಡೋದು. ಓಕೆ, ಅವನಿಗೆ ಅದು ಆಗ್ಲಿಲ್ಲ, ಏನು ಮಾಡೋದು? ಮತ್ತೆ ಅದಕ್ಕಿಂತ ಸ್ವಲ್ಪ ಕೆಳಗಿನ ಮಟ್ಟಕ್ಕೆ ಬರಬೇಕಾಗ್ತದೆ. ಜಪ, ಸ್ತೋತ್ರ ಪಾಠ ಇವನ್ನೆಲ್ಲ ಮಾಡಬೇಕಾಗ್ತದೆ. ಅದು ಆಗಲಿಲ್ಲ, ಸತ್ಕರ್ಮಗಳನ್ನು ಮಾಡಬೇಕು. ಸೋಷಿಯಲ್ ಸರ್ವಿಸ್ ಇರ್ಬೋದು, ಅಥವಾ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು, ಏನಾದರೂ ಮಾಡಬೇಕು. ಹೀಗೆ ಹೈಯರ್ ಆಗಲಿಲ್ಲ ಅಂದರೆ ಲೋವರಿಗೆ ಬರ್ತಾ ಬರ್ತಾ ಹೋಗಬೇಕು. ಆಧ್ಯಾತ್ಮದ ಸಾಧನೆಗೆ ಮೆಟ್ಟಿಲುಗಳು ಏನಾದರೂ ಇದೆ? ಒಂದು ಹಂತ, ಆ ಬಳಿಕ ಇನ್ನೊಂದು ಹಂತ, ಆ ರೀತಿಯ ಹಂತಗಳು ಏನಾದರೂ ಇದೆಯಾ? ಅಲ್ಲಿ ಎರಡು ಅಪ್ರೋಚ್ ಇದೆ. ಒಂದು ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂತ ಇದೆ, ಇನ್ನೊಂದು ಗ್ರ್ಯಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಯೋಗದಲ್ಲಿದೆ ಅಷ್ಟಾಂಗ ಯೋಗ. ಹೌದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ, ಹಾಗೆ ಅಲ್ಲಿ ಮೆಟ್ಟಲ್ಗಳಿವೆ. ಇದು ಒಂದು ದಾರಿ, ಹಂತ ಹಂತಾಗಿ ಹೋಗುದು. ಇನ್ನೊಂದು ಕೆಲವೊಂದು ದಾರಿ ಇದೆ. ಫಾರ್ ಎಕ್ಸಾಂಪಲ್ ಝೆನ್, ಟಾವೋ, ಮತ್ತೆ ಸೂಫಿಸಮ್, ಮತ್ತೆ ವೇದಾಂತದ ಕೆಲವೊಂದು ಕಲ್ಟಲ್ಲಿ ಅಲ್ಲಿ ಕ್ವಿಕ್ ಎನ್ಲೈಟನ್ ಟೆಕ್ನಿಕ್. ಅಲ್ಲಿ ನೀವು ಕಾಯುವ ಅಗತ್ಯ ಇಲ್ಲ, ಅಲ್ಲಿ ಫಾಸ್ಟ್ ಆಗ್ತದೆ. ಅಲ್ಲಿ ದಾರಿಗೀರಿ ಏನಿಲ್ಲ, ನೇರ ಪ್ರವೇಶ. ನೇರ ಪ್ರವೇಶ. ಹಾಗೆ ಅದು ನಿಮ್ಮ ಚಾಯ್ಸ್ಗೆ ಬಿಟ್ಟದ್ದು. ನಿಮಗೆ ತುಂಬ ಹಸಿವಿದೆ, ಈಗಲೇ ಆಗ್ಬೇಕಂತಿದೆ, ಕ್ವಿಕ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ಕಿಗೆ ಬನ್ನಿ. ಇಲ್ಲ, ನಮಗೇನು ಅರ್ಜೆಂಟ್ ಇಲ್ಲ, ಸಾವಕಾಶವಾಗಿ ಆದರೆ ಆಯ್ತು ಅಂತ ಇದ್ರೆ ಗ್ರ್ಯಾಜುವಲ್ ಎನ್ಲೈಟನ್ಮೆಂಟ್ ಟೆಕ್ನಿಕ್ ಅದಕ್ಕೆ ಹೋಗಿ. ಈ ದೇಶದೊಂದು ಪರಂಪರೆ, ಯೋಗಿ, ಯತಿ, ಮುನಿ, ಮುಮುಕ್ಷು, ಅವಧೂತರು, ಅದೇ ರೀತಿ ದಾರ್ಶನಿಕರು ಈ ಭರತಖಂಡದಲ್ಲಿ ಜನ್ಮಿಸಿದ್ದಾರೆ. ಆದರೆ ಅವರ ಜನ್ಮದ ಹಿಂದೆ ಈ ಹಿಂದಿನ ಜನ್ಮಗಳು ಕೂಡ ಕಾರಣ ಆಗಿತ್ತು ಅಂತ ಹೇಳಲಾಗ್ತದೆ. ಹಿಂದಿನ ಜನ್ಮದಲ್ಲಿ ಏನಾದರೂ ಸಾಧನೆ ಮಾಡಿದರೆ ಈ ಜನ್ಮದಲ್ಲಿ ಬಹಳ ಬೇಗ ಆಧ್ಯಾತ್ಮಿಕ ಒಲವು, ಅದೇ ರೀತಿ ತಾವು ಹೇಳಿದಾಗೆ ಜ್ಞಾನೋದಯ ಕೂಡ ಬೇಗ ಆಗ್ತದೆ. ಅದು ಹೌದಾ? ಹೌದು. ಉದಾಹರಣೆಗೆ ರಮಣ ಮಹರ್ಷಿಯವರ ಬಗ್ಗೆ ತಾವೆಲ್ಲ ಕೇಳಿರ್ಬೋದು. ರಮಣ ಮಹರ್ಷಿಯವರು ಈ ಜನ್ಮದಲ್ಲಿ, ಅಂದ್ರೆ ಯಾವ ಜನ್ಮದಲ್ಲಿ ಅವರು ರಮಣ ಮಹರ್ಷಿ ಅವರಾಗಿದ್ರು, ಅವ್ರಿಗೆ ಅಂತ ಎದ್ದು ಕಾಣೋ ಗುರುಗಳು ಯಾರು ಕಂಡಿಲ್ಲ. ಡೈರೆಕ್ಟ್ ಮೆಡಿಟೇಷನ್ಗೆ ಕೂತರು, ಸಾಧನೆ ಮಾಡಿದ್ರು. ಅವ್ರದ್ದು ಪಾಸ್ಟ್ ಲೈಫಲ್ಲಿ ಅದು ಹೆಚ್ಚಿನ ಸಾಧನೆ ಆಗಿತ್ತು. ಇನ್ನೊಂದೇನಂದ್ರೆ, ಒಬ್ರು ವಾಮದೇವರು ಅಂತ ಹೇಳಿ ಪುರಾಣಗಳಲ್ಲಿ ಬರ್ತದೆ. ಅವರಿಗೆ ತಾಯಿಯ ಗರ್ಭದಲ್ಲೇ ಜ್ಞಾನ ಆಯ್ತು. ಅಂದ್ರೆ ಅದರ ಕಾರಣ ಹಿಂದಿನ ಜನ್ಮದಲ್ಲಿ ಅವರು ಸಾಧನೆ ಮಾಡಿದ್ರು, ಅದು ಈ ಜನ್ಮದಲ್ಲಿ ಕಂಡು ಬಂತು. ಅದು ನೇರವಾಗಿ ಮುಂದುವರೆತದ? ಹಾಗೆ ಅದಕ್ಕೆ ಏನಾದರೂ ಕಾರಣಗಳಿರ್ತದೆ? ಖಂಡಿತ. ಏಕಾಏಕಿ ಮುಂದುವರಿ ಅವಧೂತರಾಗಿ ಬಿಡಬಹುದು. ಬಿಡ್ಬಹುದು. ಅಂತಹ ಘಟನೆಗಳನ್ನು ತಾವು ಗಮನಿಸಿದ್ದೀರಾ? ಉದಾಹರಣೆಗೆ ಸ್ವಾಮಿ ನಿತ್ಯಾನಂದರು, ವಜ್ರೇಶ್ವರಿ, ಕಾಂಜಂಗ. ಹೌದು. ನೋಡಿ, ಅವರ ಜೀವನದಲ್ಲಿ ಅವರದು ಏಕಾಏಕಿ, ನಮ್ಗೆ ಅಂತ ಏನು ಬ್ಯಾಕ್ಗ್ರೌಂಡ್ ಗೊತ್ತಾಗುದಿಲ್ಲ, ಸಡನ್ ಜ್ಞಾನೋದಯ, ಅವಧೂತ ಸ್ಥಿತಿ. ಹಾಗೆ ಅಂತ ಕೆಲವೊಂದು ವ್ಯಕ್ತಿಗಳಿದ್ದಾರೆ. ಎಷ್ಟೋ ಮಂದಿ ಬೇರೆ ಅವಧೂತರು ಕೂಡ ಇದ್ದಾರೆ. ಈಗ ತಮಿಳುನಾಡಿನಲ್ಲಿ ಹೋದ್ರೆ ಅಲ್ಲಿಯೇ ಕೆಲವು ಸಿದ್ಧರಿದ್ದಾರೆ, ಅವರು ಕೂಡ ಇದೇ ಗುಂಪಿಗೆ ಸೇರ್ತಾರೆ. ಅವರಿಗೆ ಈ ಜನ್ಮದಲ್ಲಿ ಅಂತ ಸಾಧನೆ ಮಾಡಿದ ಅಂಶಗಳು ಕಂಡು ಬರುವುದಿಲ್ಲ. ಅಂದ್ರೆ ಈ ಹಿಂದಿನ ಜನ್ಮಗಳಲ್ಲಿ ಮಾಡಿರುವಂತಹ ಸಾಧನೆಗಳೇ ಈ ಜನ್ಮಕ್ಕೆ ಅವರನ್ನ ಈ ಸ್ಥಿತಿಗೆ ಕೊಂಡೋಗಿ ಬಿಡ್ತದೆ. ಸರಿ. ಅದೇ ರೀತಿ ಎಲ್ಲರೂ ಕೂಡ ಆಧ್ಯಾತ್ಮದ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಪ್ರತಿಯೊಬ್ಬರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಎಲ್ಲರ ಮೂಲ ಸ್ವರೂಪ ಅದೇ ಆಗಿದೆಯಲ್ಲ. ನಮ್ಮ ಮೂಲ ಉಗಮನೆ ಅದು, ಸೋರ್ಸೆ ಅದು. ನಾವು ಇವಾಗಲೇ ಅದಾಗಿ ಬಿಟ್ಟಿದ್ದೇವೆ. ಅದಕ್ಕೇನಾದ್ರೂ ಅರ್ಹತೆಗಳು ಅಥವಾ ಕನಿಷ್ಠ ಈ ಒಂದು ಚೌಕಟ್ಟಿನಲ್ಲಿ ಇರಬೇಕು ಎನ್ನುವಂತಹ ನಿಯಮಗಳು, ನಿಬಂಧನೆಗಳು ಇದೆಯಾ? ಆಕ್ಚುಲಿ ಅದಕ್ಕೆ ನಿಬಂಧನೆಗಳನ್ನು ಹೇಳಲಿಕ್ಕೆ ಆಗುವುದಿಲ್ಲ. ಆದರೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಧರ್ಮಗಳಲ್ಲಿ ಬೇರೆ ಬೇರೆ ನಿಬಂಧನೆಗಳನ್ನು ಹೇಳಿದ್ದಾರೆ ಅಷ್ಟೇ. ಬಟ್ ನಿಬಂಧನೆಗಳ ಅಗತ್ಯ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದರ ಪ್ರಯೋಜನವನ್ನು ತಗೋಬಹುದು, ಬಟ್ ನಿಬಂಧನೆಗಳಿದ್ರೆ ಮಾತ್ರ ಜ್ಞಾನ ಆಗೋದಂತ ಖಂಡಿತ ತಿಳಿಬೇಡಿ. ಅದು ತಪ್ಪು ಕಲ್ಪನೆ. ಯಾವ ನಿಬಂಧನೆ ಇಲ್ಲದಿದ್ರೂ ಪ್ರಯತ್ನ ಮಾಡಿದರೆ, ಆ ತೀವ್ರ ಹಂಬಲ ಇದ್ರೆ ಆಗ್ತದೆ. ಈಗ ಆಧ್ಯಾತ್ಮ ಸಾಧನೆಯಲ್ಲಿ ನಾವು ಜ್ಞಾನೋದಯವನ್ನ ಪಡೆದುಕೊಂಡಿದ್ದೇವೆ ಅನ್ನುವಂತಹ ತಿಳುವಳಿಕೆ ಹೇಗುಡ್ತದೆ? ತಿಳುವಳಿಕೆ ಹೇಗಂದ್ರೆ, ಅಲ್ಲಿ ನಿತ್ಯ ನಿರತಿಶಯವಾದ ಆನಂದ ಇರ್ತದೆ, ಒಳಗಡೆ ಪ್ರಕಟ ಆಗಿರ್ತದೆ. ಬಟ್ ಅಲ್ಲಿ ಒಳಗಡೆ ಬಾಂಡೇಜ್ ಇರುವುದಿಲ್ಲ, ಮುಕ್ತತೆ,
ಆ ಫ್ರೀಡಮ್ ಎಲ್ಲ ಒಳಗಡೆ ಬಂಧಗಳಿಂದ ಆಂತರಿಕವಾಗಿ ಆ ಫ್ರೀಡಮ್ ಅವನಿಗೆ ಫೀಲ್ ಆಗ್ತದೆ. ಎರಡು ಇರ್ತದೆ ಹೀಗೆ. ಅದೇ ರೀತಿ ಹೇಳಿ ಹೇಳಿ. ಮತ್ತೆ ಕೆಲವೊಂದು ಡಿವೈನ್ ಕ್ವಾಲಿಟೀಸ್, ಪ್ರೇಮ, ಕರುಣೆ ಇಂಥದ್ದೆಲ್ಲ ಅವನ ಜೀವನದಲ್ಲಿ ಜಾಸ್ತಿ ಮ್ಯಾನಿಫೆಸ್ಟ್ ಆಗಿರ್ತದೆ ಹಾಗೆ. ಬಹುಶಃ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನ ಹೇಳೋದಾದ್ರೆ ಚಕ್ರಗಳು ದೇಹದಲ್ಲಿರುವಂಥ ಅದರಲ್ಲಿ ಕುಂಡಲಿನಿಯ ಜಾಗೃತ ಹೇಳಿ. ಇದು ಯಾವ ರೀತಿ ಸಾಧಿಸಿಕೊಳ್ಬೋದು? ಇದು ಕುಂಡಲಿನಿ ಜಾಗೃತಿ ಅದು ಕೂಡ ಒಂದು ಸಾಧನೆ, ಒಂದು ಮಾರ್ಗ. ಈಗ ಪ್ರತಿಯೊಂದು ವ್ಯಕ್ತಿಯ ಬೆನ್ನೆಲುಬು ಇದೆ. ಹೌದು. ಆ ಬೆನ್ನೆಲುಬಿನ ಕೆಳಗಡೆ ಭಾಗದಲ್ಲಿ ಕುಂಡ ಅಂದ್ರೆ ಫ್ಲವರ್ ಪಾಟ್, ಹೌದು, ಆ ಶೇಪ್ನಲ್ಲಿ ಒಂದು ಗ್ರಂಥಿ ಇರ್ತದೆ, ಅದಕ್ಕೆ ಮೂಲಾಧಾರ ಅಂತ ಹೇಳ್ತದೆ. ಅಲ್ಲಿ ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿ, ಊರ್ಜೆ ಅಂತ ಹೇಳ್ತಾರೆ, ಜೀವನ ಶಕ್ತಿಯಲ್ಲಿ ಇರ್ತದೆ, ಸ್ಟೋರ್ ಆಗಿರ್ತದೆ, ಡಾರ್ಮೆಂಟ್ ಫಾರ್ಮ್ ಅಲ್ಲಿ ಇರ್ತದೆ. ಓಕೆ. ಕೆಲವೊಂದು ಸಾಧನೆ ಮಾಡೋದ್ರಿಂದ, ಕೆಲವೊಂದು ಬೀಜ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ, ಕೆಲವೊಂದು ಚಕ್ರಗಳ ಕಡೆ ಫೋಕಸ್ ಮಾಡೋದ್ರಿಂದ ಆ ಶಕ್ತಿಯನ್ನು ಬಡಿದೆಬ್ಬಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ 3 ನಾಡಿಗಳಿರ್ತದೆ. ಸೆಂಟ್ರಲ್ ನಾಡಿ ಸುಷುಮ್ನ, ಸುಷುಮ್ನ ಬೆನ್ನೆಲುಬಿನ ಕೇಂದ್ರದಲ್ಲಿ. ಸುಷುಮ್ನ, ಹೌದು. ಎಡಗಡೆ ಇಡಾ ನಾಡಿ ಅಂತ ಇರ್ತದೆ, ಬಲಗಡೆ ಪಿಂಗಳ ನಾಡಿ ಅಂತ ಇರ್ತದೆ. ಇಲ್ಲಿ ಎನರ್ಜಿ ಏನಾಗ್ತದೆ ಅಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಯಾವಾಗಲೂ ಹರಿತಾ ಇರ್ತದೆ, ಬಟ್ ಸುಷುಮ್ನದಲ್ಲಿ ಅದು ಹರಿಯುವುದಿಲ್ಲ. ಸ್ವಲ್ಪ ಎಡದಲ್ಲಿ ಇಡಾ ನಾಡಿಯಲ್ಲಿ, ಸ್ವಲ್ಪ ಪಿಂಗಳ ನಾಡಿಯಲ್ಲಿ, ಹೀಗೆ ಡಿವೈಡ್ ಆಗಿ ಹರಿತಾ ಇರ್ತದೆ. ಬಟ್ ನಾವು ಯಾವಾಗ ಸಾಧನೆ ಮಾಡ್ತೀವೋ, ಯಾವಾಗ ಕುಂಡಲಿನಿ ಜಾಗೃತಿ ಆಗ್ತದೋ, ಆಗ ಅದು ಸುಷುಮ್ನದಲ್ಲಿ ಹರಿಯಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾವಾಗ ಅದು ಮೇಲ್ಗಡೆ ಮೇಲಕ್ಕೆ ಹೋಗ್ತದೋ, ಆಗ ಅದು ಚಕ್ರಗಳನ್ನು ಓಪನ್ ಮಾಡ್ತಾ ಹೋಗ್ತದೆ. ಚಕ್ರಗಳನ್ನು ಅರಳಿಸ್ತಾ ಹೋಗ್ತದೆ. ಆಗ ಆ ಚಕ್ರಗಳ ಕ್ವಾಲಿಟೀಸ್ ಮ್ಯಾನಿಫೆಸ್ಟ್ ಆಗ್ತಾ ಹೋಗ್ತದೆ. ಯಾವಾಗ ಅದು ಸಹಸ್ರವಾರನ್ನ ಮುಟ್ತದೋ, ಈ ಪಾಯಿಂಟ್ ಅನ್ನು ಮುಟ್ತದೋ, ಆಗ ಅಲ್ಲಿ ಪೂರ್ಣ ತಿಳುವಳಿಕೆ ಉಂಟಾಗ್ತದೆ. ಮತ್ತೆ ಆ ದಾರಿಯಲ್ಲಿ ಗ್ರಂಥಿಗಳು ಅಂತ ಇದ್ದಾವೆ. ಹೌದು. ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ರುದ್ರ ಗ್ರಂಥಿ ಇದೆ. ಸೊ ಆ ಕುಂಡಲಿನಿ ಶಕ್ತಿ ಚಕ್ರಗಳನ್ನು ಮಾತ್ರ ಭೇದಿಸುವುದಲ್ಲ, ಈ ಗ್ರಂಥಿಗಳನ್ನು ಕೂಡ ಭೇದಿಸ್ತದೆ. ಚಕ್ರಗಳು ಭೇದನೆ ಆದರೆ ಅಷ್ಟು ಮಾತ್ರ ಸಾಕಾಗುದಿಲ್ಲ ಜ್ಞಾನ ಆಗ್ಲಿಕ್ಕೆ, ಈ ಗ್ರಂಥಿಗಳು ಕೂಡ ಭೇದನ ಆಗ್ಬೇಕು. ಸೊ ಇದು ಎರಡಾದ್ರೆ, ಅಲ್ಲಿ ರೀಚ್ ಆದರೆ, ಸಹಸ್ರಾರಕ್ಕೆ ರೀಚ್ ಆದರೆ ಜ್ಞಾನ ಆಗ್ತದೆ. ಅಂತ ಸಂದರ್ಭದಲ್ಲಿ ಸಾಮಾನ್ಯ ಮನುಷ್ಯ ಅದನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ, ಏನಾದರೂ ಬದಲಾವಣೆಗಳಾಗ್ತದೆ? ಹೌದು, ಖಂಡಿತ ಬದಲಾವಣೆ ಆಗ್ತದೆ. ಯಾಕಂದ್ರೆ ಅದು ಅಪಾರ ಶಕ್ತಿ. ಅವನ ದೇಹದನ್ನು ಭರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಯೋಗ ಮಾರ್ಗದಲ್ಲಿ ಅಷ್ಟಾಂಗ ಯೋಗ ಹೇಳಿದ್ದು. ಅವದನ್ನು ಯೋಗಾಸನ ಮತ್ತು ಪ್ರಾಣಾಯಾಮ ಮಾಡಿ ಅವನ ದೇಹವನ್ನು ರೆಡಿ ಮಾಡ್ಕೋಬೇಕು. ಇವನ್ ರೇಖಿ ಕೂಡ ಹೆಲ್ಪ್ ಆಗ್ತದೆ. ಸೊ ಇವೆಲ್ಲ ಪ್ರಿಪರೇಟರಿ. ಅದನ್ನು ಕರೆಕ್ಟ್ ಮಾಡಬೇಕು, ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಇಲ್ಲದಿದ್ದರೆ ಮಾನಸಿಕ ಸ್ಥಿಮಿತವನ್ನು ಖಂಡಿತ ಅಂತ ಎಷ್ಟೋ ಕೇಸ್ಗಳಿದ್ದಾವೆ. ಸರಿ, ಇವತ್ತಿನ ಈ ಸಂಚಿಕೆಯಿಂದ ವಿರಮಿಸುವಂಥ ಸಮಯ ಬಂದಿದೆ. ಕೊನೆಯದಾಗಿ ಏನು ಹೇಳ್ತೀರಿ ಆಧ್ಯಾತ್ಮ ಮತ್ತು ಮನುಕುಲ? ಆಧ್ಯಾತ್ಮ ಮತ್ತೆ ಮನುಕುಲದ ಒಳಿತು, ಅದರ ಮೂಲ ಆಶಯ ಮನುಕುಲದ ಒಳಿತು. ಹೌದು, ಎಲ್ಲರಿಗೂ ಖುಷಿ ಕೊಡುವಂತಹ. ಹೌದು, ಇದು ಸಾಧ್ಯ ಆಗ್ತದ ಅಧ್ಯಾತ್ಮ? ಖಂಡಿತ ಆಗ್ತದೆ. ಧರ್ಮ ಅಂದ್ರೆ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇರ್ತದೆ. ಆಧ್ಯಾತ್ಮ ಅಂದ್ರೆ ಆ ಎಲ್ಲ ಧರ್ಮಗಳ ಸಾರನೆ, ಎಸೆನ್ಸ್ ಆಫ್ ಆಲ್ ರಿಲಿಜನ್ಸ್. ಖಂಡಿತ ಅದನ್ನು ಧಾರ್ಮಿಕತೆ ಅಂತ ಹೇಳ್ಬೋದು. ಧರ್ಮ ಅನ್ನೋದಕ್ಕಿಂತ ಧಾರ್ಮಿಕತೆ. ಸೊ ಈ ಆಧ್ಯಾತ್ಮಿಕ ಪ್ರಿನ್ಸಿಪಲ್ಸ್ಗಳನ್ನ ಎಲ್ಲರೂ ಫಾಲೋ ಮಾಡ್ಬೋದು. ಎಲ್ಲರೂ ಫಾಲೋ ಮಾಡಿ ಅವರ ವಿಕಾಸನವನ್ನು ಹೊಂದ್ಬೋದು, ವಿಕಾಸತೆಯನ್ನು ಹೊಂದ್ಬೋದು, ಅವರು ವಿಕಸಿತರಾಗ್ಬೋದು, ಅವರು ಅರಳಬಹುದು. ಆಗ ಎಲ್ಲ ವ್ಯಕ್ತಿಗಳು ವಿಕಾಸ ಹೊಂದಿದ್ರೆ ಆಟೋಮ್ಯಾಟಿಕ್ ಆಗಿ ವರ್ಲ್ಡ್ ಇಂಪ್ರೂವ್ ಆಗಿ ಆಗ್ತದಲ್ಲ, ಜಗತ್ತು ಇಂಪ್ರೂವ್ ಆಗಿ ಆಗ್ತದೆ. ಬೇರೆ ರೀತಿಯಿಂದ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಆಧ್ಯಾತ್ಮಿಕ ಔನ್ನತ್ಯದಿಂದ ಅಥವಾ ಆಧ್ಯಾತ್ಮಿಕ ಸಾಧನೆಯಿಂದ ಜಗತ್ತಿಗೆ ಶಾಂತಿ ಅಥವಾ ಸಾಮರಸ್ಯ ಇರ್ಬೋದು, ಜಗತ್ತಿಗೆ ಒಳಿತನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ. ಕೆಲವು ವ್ಯಕ್ತಿಗಳಿಂದ ಹೇಳೋದನ್ನ. ಓಕೆ, ಕೆಲವು ವ್ಯಕ್ತಿಗಳಿಂದ ಸಾಧ್ಯ ಅಂತ ಕೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಒಂದ್ಸರಿ ಸ್ಟೇಟ್ಸ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಒಂದು ಪ್ರಾಂತ್ಯದ ಒಂದು ಪೊಲೀಸ್ ಸ್ಟೇಷನ್ ಜ್ಯೂರಿಸ್ಟಿಕ್ಷನ್ ಅಂತ ಹೇಳ್ತಾರೆ, ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಧ್ಯಾನಕ್ಕೆ ಕೂರಿಸಿದ್ರು. ಮತ್ತೆ ಆ ಧ್ಯಾನಕ್ಕೆ ಕೂತುಕೊಳ್ಳುವ ವ್ಯಕ್ತಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ರು. ಮತ್ತೆ ಅಲ್ಲಿ FIR, ಯಾವ ಕೇಸ್ ರಿಪೋರ್ಟ್ ಆಗ್ತಾ ಇದೆ ಅಂತ ಹೇಳಿ ಅದನ್ನ ನೋಟ್ ಡೌನ್ ಮಾಡಿದ್ರು. ಯಾವಾಗ ಈ ಧ್ಯಾನಕ್ಕೆ ಕೂತ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಯ್ತು, ಅಲ್ಲಿ FIR ಕೇಸ್ ರಿಪೋರ್ಟ್ ಕಮ್ಮಿ ಆಯ್ತು. ಹಾಗೇನೆ ಇಡೀ ಜಗತ್ತಿನಲ್ಲಿ ನಾವು ಶಾಂತಿಯನ್ನು ಸಾಧಿಸಬೇಕಿದ್ರೆ ಎಲ್ಲರೂ ಧ್ಯಾನಕ್ಕೆ ಕೂರ್ಬೇಕಂತ ನಾನು ಹೇಳ್ತಾ ಇಲ್ಲ. ಅದೇ ಪ್ರಶ್ನೆ ಇರೋದು. ಜಗತ್ತಿನ ಕೆಲವೊಂದು ವ್ಯಕ್ತಿಗಳಾದ್ರು, ಕೆಲವೊಂದು ಪರ್ಸೆಂಟೇಜ್ ಆದ ವ್ಯಕ್ತಿಗಳಾದ್ರು ಕೂತ್ರೆ
ಖಂಡಿತ ಜಗತ್ತಿನಲ್ಲಿ ಶಾಂತಿ ಉಂಟಾಗ್ತದೆ. ಯಾಕಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಕೂರ್ತಾನೋ ಆಗ ಅವನ ಮನಸ್ಸಿನ ವೇವ್ಸ್ ಅಲೆಗಳು ಬದಲಾವಣೆ ಆಗ್ತದೆ. ಫಸ್ಟ್ ಬೀಟಾ ವೇವ್ಸ್ ಇರ್ತದೆ, ಈಗ ನಮ್ದೆಲ್ಲ ಬೀಟಾ ವೇವ್ಸ್ ಅಲ್ಲಿ ಇರ್ತದೆ ಹೊರಗಡೆ ಚಟುವಟಿಕೆ ಟೈಮಲ್ಲಿ. ಸರಿ. ಮತ್ತೆ ಅದು ಆಲ್ಫಾ ಸ್ಟೇಟಿಗೆ ಹೋಗ್ತದೆ ವೇವ್ಸ್. ಓಕೆ, ಆಮೇಲೆ ಧ್ಯಾನ ಆಳವಾದ ಧ್ಯಾನಕ್ಕೆ ಹೋದ್ರೆ ತೀಟಾ ಸ್ಟೇಟಿಗೆ ಹೋಗ್ತದೆ. ಹಾಗೆ ಆಳಕ್ಕೆ ಹೋಗ್ತದೆ. ಯಾವಾಗ ಈ ಆಲ್ಫಾ ಮತ್ತು ತೀಟಾ ಸ್ಟೇಟಲ್ಲಿ ಜನರು ಇರ್ತಾರ ಆಗ ಅದು ಬೇರೆ ಜನರ ಮೇಲೆ ಪರಿಣಾಮ ಬೀರ್ತದೆ. ಆಗ ಇಡೀ ಜಗತ್ತಿಗೆ ಶಾಂತಿ ಉಂಟಾಗ್ತದೆ. ನಾವೇನು ಆನ್ ದ ಟೇಬಲ್ ಡಿಸ್ಕಷನ್ ಅಗತ್ಯ ಇಲ್ಲ. ಆ ದೇಶದವರು ಈ ದೇಶದವರು ಒಂದು ಟೇಬಲಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಬೇಕು, ಸಮಸ್ಯೆನ ಬಗೆಹರಿಸ್ಬೇಕಂತ ಅಗತ್ಯ ಇಲ್ಲ. ಆ ಧರ್ಮದವರು ಈ ಧರ್ಮದವರು ಒಂದು ಟೇಬಲಲ್ಲಿ ಕೂತ್ಕೊಂಡು ಸಮಸ್ಯೆನ ಬಗೆಹರಿಸ್ಬೇಕಂತ ಇಲ್ಲ. ಸುಮ್ಮನೆ ಅವರು ಧ್ಯಾನದಲ್ಲಿ ಇದ್ರೆ ಸಾಕು, ಆಟೋಮ್ಯಾಟಿಕ್ ಆಗಿ ಅಲ್ಲಿ ಜಗತ್ತಿನ ಶಾಂತಿ ಉಂಟಾಗ್ತದೆ. ಆಕ್ಚುಲಿ ಇದೇ ಕರೆಕ್ಟ್ ದಾರಿ, ಮತ್ತೆ ಇದು ಈಸಿಯೆಸ್ಟ್ ದಾರಿ. ಸರಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ತಾವು ಹೇಳಿಕೊಡ್ತೀರಿ. ಬಂಧುಗಳು, ಈ ಒಂದು ಕಾರ್ಯಕ್ರಮ ಪ್ರತಿ ತಿಂಗಳು ಕೂಡ ಮುಂದುವರಿಯುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ನಿಮ್ಮ ಪ್ರಶ್ನೆಗಳಿಗೆ ಕೂಡ ನೇರವಾದಂಥ ಉತ್ತರವನ್ನು ಕಂಡುಕೊಳ್ಬೋದು. ವೃತ್ತಿಯಲ್ಲಿ ವೈದ್ಯರು, ಕಣ್ಣಿನ ತಜ್ಞರು, ನಾನಾಗಲೇ ಹೇಳಿರುವ ಹಾಗೆ ಅಂತರ್ದೃಷ್ಟಿಯ ಮೂಲಕ ಆಧ್ಯಾತ್ಮದ ವಿಚಾರಗಳನ್ನು ತಿಳಿದುಕೊಂಡು ನಿಮಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಎ ನಿತ್ಯಾನಂದ ಶೆಟ್ಟಿಯವರು, ಶಿಮಂತೂರು ಮಜಲಗೊತ್ತು. ಡಾಕ್ಟರ್ ಎ ನಿತ್ಯಾನಂದ ಶೆಟ್ಟಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ತಮ್ಮ ಕೂಡ ವಂದನೆಗಳನ್ನು ಹೇಳುತ್ತಾ ಇವತ್ತಿನ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ.